ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕೆಲವೇ ಕುಂಬಾರ, ಮೂಲ್ಯ, ಹಾಂಡ, ಪ್ರಜಾಪತಿ ಇದರಂತೆ ಇರುವ ಕುಲಾಲ ಉಪಜಾತಿಗಳನ್ನ ಸ್ವಾಗತಿಸುತ್ತಾ ಈ ಸರಳ ಸುಂದರ ಸಮಾರಂಭ 1 ಗಂಟೆಯ ಒಳಗೆ ನಮ್ಮ ಕಲಾವಿದರ ಪ್ರದರ್ಶನದ ಈ ಯಕ್ಷಗಾನದ ಒಂದೇ ಮಾತರಂ ಅದರ ಒಳಗೆ ಮುಗಿಸುವಂತಹ ಕಾರ್ಯಕ್ರಮ. ನಮ್ಮೊಳಗಿನ ಕಲಾವಿದರಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾ ಸಭಾ ಕಾರ್ಯಕ್ರಮವನ್ನ ಆರಂಭ ಮಾಡಲಿಕ್ಕಿದ್ದಾರೆ. ದೇವರನ್ನ ಸ್ತುತಿಸುತ್ತಾ ಈ ಹೊತ್ತು ನಮ್ಮ ಕಾರ್ಯಕ್ರಮವನ್ನ ಆರಂಭಿಸಲಿಕ್ಕಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀ ಸುಧಾಕರ್ ಕುಲಾಲ್ ಇವರ ಕಂಠಸಿರಿಯಲ್ಲಿ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಆರಂಭವನ್ನ ನೀಡಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ್ ಕುಲಾಲ್ ಇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಂದಿರುವಂತಹ ನಮ್ಮ ಪ್ರೀತಿಯ ಅತಿಥಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದಂತಹ ನಮ್ಮ ಅತಿಥಿಗಳು ಈ ನಮ್ಮ ಸಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೊಡ್ಡ ಮನಸ್ಸಿನಿಂದ ಬಂದಿರುವಂತ ಎಲ್ಲ ನಮ್ಮ ಅತಿಥಿಗಳನ್ನ, ಪ್ರೀತಿ ಪಾತ್ರರನ್ನ ಸುಂದರ ಮಾತುಗಳಿಂದ ಸ್ವಾಗತಿಸುತ್ತಾರೆ. ನಮ್ಮ ಕುಲಾಲ ಕುಂಬಾರ ರಾಜ್ಯ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಶ್ರೀ ತೇಜಸ್ವಿ ರಾಜ್ ಇವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಯ ದಶಮಾನೋತ್ಸವದ ಅಂಗವಾಗಿ ಇವತ್ತು ದೇಶಭಕ್ತಿಯ ಯಾವ ರೀತಿಯಲ್ಲಿ ದೇಶಭಕ್ತಿಯನ್ನು ತೋರಿಸಬಹುದಂತ ಹೇಳಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಒಂದು ಯಕ್ಷಗಾನದ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮವರಾದಂತಹ ಶಿವಕುಮಾರ್ ಚೌಡಯ್ಯ ಶೆಟ್ಟಿ ಅವರು ಬೆಂಗಳೂರು ಕುಲಾಲ ಸಂಘದ ಅಧ್ಯಕ್ಷರು ಆಗಿ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಕುಲಾಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಆದರೆ ಕುಲಾಲ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟ ಅನುದಾನ ಸಾಕಾಗಲಿಲ್ಲ, ಇನ್ನೂ ಹೆಚ್ಚು ಅನುದಾನ ಕೊಡಬೇಕಂತೇಳಿ ಬೇಡಿಕೆ ಇಟ್ಟು ಅದು ನೆರವೇರಲಿಲ್ಲ ಅಂತ ಗೊತ್ತಾದ ತಕ್ಷಣ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಂತಹ ನಮ್ಮ ನಾಯಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಸಮಾರಂಭದ ಅಧ್ಯಕ್ಷರಾಗಿರುವ ಶಿವಕುಮಾರ್ ಚೌಡ ಶೆಟ್ಟಿ ಇವರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಿ, ನಮ್ಮ ಸಮಾಜದ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟು ನಮಗೆ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಸಮಾಜದವರು ಮುಂದೆ ಯಾವ ರೀತಿಯಲ್ಲಿ ಸಮಾಜವನ್ನು ಕಟ್ಟಬಹುದು ಅಂತೇಳಿ ಮಾರ್ಗದರ್ಶನ ನಮಗೆ ಕೊಡುತ್ತಾ ಇದ್ದಂತಹ ನಮ್ಮ ಸಮಾಜದ ಪ್ರೀತಿಯ ಬಾಂಧವರಾಗಿರುವಂತಹ ಆಳ್ವಾಸ್ ಕಾಲೇಜಿನ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಪ್ರೀತಿಯ ಮೋಹನ್ ಆಳ್ವಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲೆಯ ಹಾಗೆ ನಮ್ಮವರೇ ಆದಂತಹ ಶ್ರೀಮತಿ ಕಸ್ತೂರಿ ಪಂಜ, ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ನಮ್ಮ ಸಮಾಜದ ಒಂದು
ಧೀಮಂತ ನಾಯಕಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ನಮ್ಮ ಸಮಾಜದಲ್ಲಿ ಒಂದು ಜನಪ್ರತಿನಿಧಿಯಾಗಿ ನಮ್ಮ 2 ಜಿಲ್ಲೆಯಲ್ಲಿ ಇರುವುದಂದರೆ ಇವತ್ತು ಕಸ್ತೂರಿ ಪಂಜ ಅವರು ಮಾತ್ರ. ಹಾಗಾಗಿ ಅವರು ನಮಗೆ ಒಂದು ಹೆಮ್ಮೆ, ನಮ್ಮ ಸಮಾಜದ ಹೆಮ್ಮೆ ಅಂತ ಹೇಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲೆಯ ಮಾತೃ ಸಂಘದ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಚಂಚಲಾಕ್ಷಿ ಸುಕುಮಾರ್ ನಮ್ಮ ಅತಿಥಿ. ಇವತ್ತು ಈ ಕರಾವಳಿ ಕುಲಾಲ ಯುವ ವೇದಿಕೆ ಅಂತ ಹೇಳುವುದನ್ನು ಹುಟ್ಟುಹಾಕಿ ಬಹಳಷ್ಟು ಜನರಿಗೆ ಸಹಾಯ ಆಗಲಿಕ್ಕೆ ಆಗಲಿ, ಕಾರ್ಯಕ್ರಮ ಮಾಡೋದಾಗಲಿ, ನಮಗೆಲ್ಲರಿಗೆ ಈ ಒಂದು ಕಾರ್ಯಕ್ರಮ ಆಗಬೇಕಿದ್ದಂದರೆ ಕಾರಣ ಡಾಕ್ಟರ್ ಅಣ್ಣಯ್ಯ ಕುಲಾಲ್. ಕರಾವಳಿ ಕುಲಾಲ ಯುವ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ನಮ್ಮ ನಾಯಕರಾದಂತಹ ಅಣ್ಣಯ್ಯ ಕುಲಾಲ್ರವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇವರು ನಮ್ಮೆಲ್ಲರ ಪ್ರೀತಿ ಪಾತ್ರರೂ ಆಗಿರುವಂಥ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಮಾಬಲ್ ಮಾಸ್ಟರ್ ಅವರು. ಇನ್ನೊಬ್ಬರು ನಮ್ಮವರೇ ಆದಂತಹ ಪೃಥ್ವಿರಾಜ್ ಎಡಪದವ್, ನನ್ನ ಬಹಳ ಆತ್ಮೀಯರು. ತಾಲೂಕು ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಜನರಿಗೆ ಪರಿಚಿತರಾದಂತಹ ಕಾಂಗ್ರೆಸ್ಸಿನ KPCCಯ ಸಮಿತಿಯ ಸದಸ್ಯರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ನಮ್ಮ ಪ್ರೀತಿಯ ಪೃಥ್ವಿರಾಜ್ ಎಡಪದವಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೃಥ್ವಿರಾಜ್ ಶ್ರೀ ಕೃಷ್ಣ ಅತ್ತಾವರ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲ ಸಂಘದ ಅಧ್ಯಕ್ಷರು, ನಮ್ಮವರೇ ಆದಂತಹ ಕೃಷ್ಣಣ್ಣನವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರನ್ನ ಈ ಸಂದರ್ಭದಲ್ಲಿ ವಿಭಾಗೀಯ ಸಮಿತಿಯ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಸಮಾಜದವರನ್ನು ಒಟ್ಟು ಮಾಡಿ ಬಹಳಷ್ಟು ವಿಷಯಗಳಲ್ಲಿ ಹೋರಾಟ ನಡೆಸಿ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಆಗಿರುವಂತಹ ಮಾಧವ್ ಕುಲಾಲ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹಿರಿಯ ನಾಯಕರಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರದ ವೇದಿಕೆಯ ಸಲಹೆಗಾರರಾಗಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ನಮ್ಮ ಈ ಕೇಂದ್ರ ಸಮಿತಿ ಹಾಗೂ ರಾಜ್ಯ ಸಮಿತಿಯ ಎಲ್ಲ ವಿಭಾಗೀಯ ಅಧ್ಯಕ್ಷರನ್ನು, ಸಮಿತಿ ಸದಸ್ಯರನ್ನು ಈ ಮೂಲಕ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ತನ್ನ ಅಧಿಕಾರ ಅವಧಿಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವಂಥ ಯೋಜನೆಯ ಮುಖಾಂತರ ಮುಂದಡಿ ಇಟ್ಟವರು ನಮ್ಮ ಕುಲಾಲ ಕುಂಬಾರ ಯುವ ವೇದಿಕೆಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರುವಂಥ ಯುವ ಪ್ರತಿಭೆ ಶ್ರೀ ತೇಜಸ್ವಿ ರಾಜ್. ಇವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಉಡುಪಿಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಲಾಲ್ ನಡೂರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರನ್ನ ಒಟ್ಟುಗೂಡಿಸಿ ತನ್ನ ಪ್ರೀತಿಯ ಮಾತುಗಳಿಂದ ಎಲ್ಲರನ್ನ ಉತ್ಸಾಹ ಭರಿಸಿ ಆ ಮೂಲಕ ಒಳ್ಳೆಯ ಕಾರ್ಯಕ್ರಮಗಳನ್ನು, ಸಮಾಜ ಸೇವೆಯನ್ನ ಮಾಡುವುದರ ಮುಖಾಂತರ ಹೆಸರಾಗಿರುವಂಥ ಶ್ರೀ ತೇಜಸ್ವಿ ರಾಜ್ ಇವರನ್ನ ಸ್ವಾಗತಿಸ್ತಾ ಇದ್ದಾರೆ. ಸತೀಶ್ ನಡೂರ್ ಬಂಧುಗಳೇ, ಕರ್ನಾಟಕ ರಾಜ್ಯ ಕುಲಾಲರ ಕುಂಬಾರ ಯುವ ವೇದಿಕೆ ದಶಮಾನೋತ್ಸವ ಸಂಘಟನದ ಅಭಿಯಾನದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ವರ್ಷ ನಮಗೆ ಸಂಭ್ರಮದ ದಿವಸವಾದರೂ ನಾವು ನಮ್ಮ ಒಳಗಿನ ನಮ್ಮ ಪ್ರೀತಿಯ ನಮ್ಮ ಹಿರಿಯರನ್ನ ನಾವು ಕಳಕೊಂಡಿದ್ದೇವೆ ಎನ್ನುವಂಥ ನೋವು ನಮ್ಮಲ್ಲಿದೆ. ಹೌದು, ಖ್ಯಾತ ಗೀತಾ ಸಾಹಿತಿ, ಲೇಖಕ, ನಟ, ನಿರ್ದೇಶಕ, ನಾಟಕಕಾರ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಮಂಗಳೂರು ಕಾಂತಪ್ಪ ಸೀತಾರಾಮ್ ಕುಲಾಲ್, MK ಸೀತಾರಾಮ್ ಕುಲಾಲ್ ಕಳೆದ 28ನೇ ತಾರೀಕು ಆದಿತ್ಯವಾರ ನಿಧನ ಹೊಂದಿದ್ದಾರೆ. ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯ ನಿವೃತ್ತ ಅಧಿಕಾರಿ, ಪ್ರವೃತ್ತಿಯಲ್ಲಿ ಸಾಹಿತಿ. ಅವರ ಮರೆಯದ ಹಾಡುಗಳು ಇಂದಿಗೂ ಜನಜನಿತ. ಪಗೆತಪ್ಪುಗೆ, ಉಡಲ್ತ ತುಡಾರು, ಬಯ್ಯ ಮಲ್ಲಿಗೆ, ಬುಳ್ಳಿದೋಟ, ಬದುಕದ ಬಿಲೆ ಇಂಥ ಚಲನಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದ ಸರದಾರ. ಕೆಲವು ಚಿತ್ರಗಳ ಸಂಭಾಷಣೆಗಾರ, ಮರೆಯದ ಹಾಡು, ಮೋಕೆದ ಸಿಂಗಾರಿ, ಪಕ್ಕಿಲು ಮೂಜಿ, ಪರಶುರಾಮನ ಕುಡರಿಗೆ ಪುಟ್ಟಿನ, ಡಿಂಗಿರಿ ಮಾಮ ಇಂಥ ಹಾಡುಗಳ ಜನರ ನಮ್ಮವರು, ಅವರು ನಮ್ಮ ಕುಲಾಲರು ಎನ್ನುವುದೇ ನಮಗೆ ಹೆಮ್ಮೆಯಾಗಿತ್ತು. ಆದರೆ ಇನ್ನು ಅವರು ನೆನಪು ಮಾತ್ರ. ಅವರ ನೆನಪಿಗೆ ಹಾಗೂ ಮತ್ತೋರ್ವ ಹಿರಿಯ ಸಾಹಿತಿ, ಈ ನಾಡು ಕಂಡ ಖ್ಯಾತ ಸೇವಕ ಏರಿಯ ಲಕ್ಷ್ಮೀನಾರಾಯಣ ಆಳ್ವರು, ಜಾನಪದ ತಜ್ಞರು ಕಳೆದ 27ನೇ ತಾರೀಕು ನಮ್ಮನ್ನ ಗಲಿದರು.
ಸಂಘಟನೆಯ ಶಕ್ತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮಿನುಗಿ ಸಹಕಾರಿ ರಂಗದಲ್ಲಿ ಮೊಳಹಳ್ಳಿ ಶಿವರಾಯರಿಂದ ಪ್ರಭಾವಿತರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕ್ಷಮತೆಯಿಂದ ಕಾರ್ಯನಿರ್ವಹಿಸಿದವರು. ಇವರ ರಚನೆಯ ರಾಮಾಶ್ವಮೇಧದ ರಸ ತರಂಗಗಳು ಗ್ರಂಥ ಜನಪ್ರತೀತಿ ಇದಿದೆ. ಇವರ ರಚನೆಯ 6 ಹಕ್ಕಿ 6 ಅಭಿಮಾನದ ಮಳೆ ಸುರಿದಿದೆ. ಈ ಹಿರಿಯ 2 ಚೇತನಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೌನ ಪ್ರಾರ್ಥನೆಯ ಮುಖಾಂತರ ಶ್ರದ್ಧಾಂಜಲಿಯನ್ನ ಅರ್ಪಿಸುವ ಈ ದಿನ ನಮ್ಮ ವೇದಿಕೆಯಲ್ಲಿ ಆ ದಿವ್ಯಾತ್ಮಕ್ಕೆ ಶಾಂತಿ ಸಿಗಲಿ ಬೇಡುತ್ತಾ ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು ತಮಗೆ. ಜಾತಿ ಸಂಘಟನೆಯ ನಾಯಕ ನಮ್ಮ ಅಣ್ಣಯ್ಯ, ಕುಲಾಲ ಕುಂಬಾರ ಸಮುದಾಯದ ಬೇಟಿಗೆಗಾಗಿ ಹೋರಾಡುವ ಯುವ ನಾಯಕ, ಮಾತಿಗಿಳಿದರೆ ವಾಗ್ಮಿ, ಸಂಧಾನದಲ್ಲಿ ಪ್ರೇಮಿ, ಕುಲಾಲ ಸಮಾಜ ಕಂಡ ಜನಸ್ನೇಹಿ, ಕನ್ನಡ ಪರ ಹೋರಾಟದ ಜೀವಿ, ಸಂಘಟನೆಯ ಶಕ್ತಿ, ಪ್ರೀತಿ ವಿಶ್ವಾಸದ ಯುಕ್ತಿ, ಮಾತಿನಲ್ಲಿ ಮನಸ್ಸು ಗೆಲ್ಲೋ ಸ್ನೇಹ ಜೀವಿ, ವೈದ್ಯ ಲೋಕದ ದೇವ, ಅಧ್ಯಾಪನ ರಂಗದಲ್ಲಿ ವೈದ್ಯ ವಿದ್ಯಾರ್ಥಿಗಳ ಜೀವ, ಆರ್ಯಭಟ ಪ್ರಶಸ್ತಿ ಪಡೆದಂತ ಕುಲಾಲ ಕುಂಬಾರ ಯುವ ವೇದಿಕೆಯ ಸ್ಥಾಪಕರಾಗಿರುವಂತ ಶ್ರೀ ಅಣ್ಣಯ್ಯ ಕುಲಾಲ್ರು ಈ ಹೊತ್ತಿಗೆ ನಮ್ಮ ಈ ಕಾರ್ಯಕ್ರಮದ ಯೋಚನೆಯ ಪ್ರಸ್ತಾವನೆಯ ಮೇಲೆ ಬೆಳಕು ಚೆಲ್ಲಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬನ್ನಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರೆ. ನಿಮಗೆಲ್ಲ ಗೊತ್ತುಂಟು, ಟೌನ್ ಹಾಲಲ್ಲಿ ಸಂಜೆ ಯಕ್ಷಗಾನವನ್ನೇ ನೋಡಲಿಕ್ಕೆ ಜನ ಬರುವಾಗ ಲೆಕ್ಕ ಮಾಡಬೇಕಾಗತ್ತೆ. ಎಲ್ಲ ಲೈವನ್ನು ನೋಡಿಕೊಂಡೇ ಕುಳಿತುಕೊಳ್ತಾರೆ. ಅವರು ಟೌನ್ ಹಾಲಲ್ಲಿ 100-200 ಜನ ಆದರೆ ಕಷ್ಟ. ಬೆಳಗಿನ 8 ಗಂಟೆಗೆ ಯಕ್ಷಗಾನ ಮಾಡ್ತೇವೆ ಅಂದರೆ ನಮಗೆಲ್ಲ ಹೆದರಿಕೆ ಇತ್ತು. ಎಷ್ಟೋ ಜನ ಸಂಘಟನೆ ಕೇಳಿದರು ಅಣ್ಣಯ್ಯ ಕುಲಾಲ್ ಇದು ನಿಮಗೆ ಬೇಡ ಇತ್ತು ಅಂತ. ಆದರೆ ನನಗೆ ತುಂಬ ಖುಷಿಯಾಗಿದೆ, ಇಷ್ಟು ಜನ, ಮುಕ್ಕಾಲು ಭಾಗ ಟೌನ್ ಹಾಲ್ ಭರ್ತಿಯಾಗುವಷ್ಟು ಜನ ನೀವು ಬೆಳಗಿನ ಯಕ್ಷಗಾನಕ್ಕೆ ಬಂದಿದ್ರೆ ಅಂದರೆ ಇದು ಯುವಕರ ಸಾಧನೆ, ಖಂಡಿತ ಸಾಧನೆ. ಇದು ಸುಲಭ ಇಲ್ಲ. ಮನೆ ಕೆಲಸನೆಲ್ಲ ಬಿಟ್ಟು ಆದಿತ್ಯವಾರ ಬೆಳಿಗ್ಗೆ 8:00 ಇಲ್ಲಿ ನಾವು ಚೌಕಿ ಪೂಜೆ ಮಾಡಿದ್ದೇವೆ. 10 ಗಂಟೆ ಆಗುವಾಗಲೇ ಎಷ್ಟು ಜನ ನೀವು ಜರೆದಿದ್ದೀರಿ ಅಂದರೆ ಇನ್ನು ಯಕ್ಷಗಾನ ಮುಗಿಯೋ ಹೊತ್ತಿಗೆ ಪುರಭವನ ತುಂಬಿ ತೊಡಕುತ್ತೆ ಅನ್ನೋದಕ್ಕೆ ನಮ್ಗೆ ಸಂಶಯ ಇಲ್ಲ. ಇದು ನಮ್ಮ ಚಿಂತನೆ. ಈ ಚಿಂತನೆಯ ಹಿಂದೆ ಕೇವಲ ನಾವು ಮಾತ್ರ ಅಲ್ಲ, ನೀವಿದ್ದೀರಿ, ವೇದಿಕೆಯಲ್ಲಿರುವ ಎಲ್ಲರಿದ್ದೀರಿ. ಕಾರಣ ಶಿವಕುಮಾರ್ ಚೌಡಶೆಟ್ಟಿ ಮತ್ತು ನಾನು ಸುಮಾರು 10-12 ವರ್ಷದ ಹಿಂದೆ ದೆಹಲಿಗೆ ಪ್ರಜಾಪತಿ ಕುಂಬಾರರ ಸಂಘಟನೆಯನ್ನು ಪ್ರತಿನಿಧಿಸಲು ಹೋದಾಗ ನಮ್ಮಿಬ್ಬರ ಮೇಲೆ ಒಂದು ಜವಾಬ್ದಾರಿ ಕೊಡಲಾಯಿತು. ಅವರಿಗೆ ರಾಜ್ಯದ ಪ್ರಜಾಪತಿ ಸಂಘದ ಅಧ್ಯಕ್ಷರು, ನಾನು ರಾಜ್ಯದ ಪ್ರಜಾಪತಿ ಯುವ ಅಧ್ಯಕ್ಷ ಅಂತ ಮಾಡಿದರು ನಮ್ಮನ್ನು. ಆವಾಗ ಯುವ ವೇದಿಕೆ ಇರಲಿಲ್ಲ, ಕರ್ನಾಟಕದಲ್ಲಿ ರಾಜ್ಯ ಕುಂಬಾರ ಸಂಘಟನೆಗಳಿರಲಿಲ್ಲ. ನಾವು ಪ್ರಜಾಪತಿ ಸಂಘ ಮಾಡಲಿಕ್ಕೆ ಹೊರಟಾಗ ಎಷ್ಟೋ ಜನ ಹೇಳಿದರು, ಇವರೆಲ್ಲ ಜಾತಿ ಬಿಟ್ಟಿದ್ದಾರೆ, ಅಣ್ಣಯ್ಯ ಕುಲಾಲ್ ಜಾತಿ ಬಿಟ್ಟಿದ್ದಾರೆ ಅಂತ ಹೇಳಿದರು, ಪ್ರಜಾಪತಿ ಆಗಿದ್ದಾರೆ ಅಂತ. ಆವಾಗ ನಮಗನ್ಸಿತ್ತು, ನಾವು ಇಡೀ ರಾಜ್ಯವನ್ನು ನಾನು ಶಿವಕುಮಾರ್ ತಿರುಗುವಾಗ ನಮಗನ್ಸಿದ್ದು ಏನಂದರೆ, ನಮ್ಮ ಸಂಘಗಳ ಮಧ್ಯೆ ಕೊಂಡಿ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40 ಸಂಘ ಇದೆ, ಪ್ರತಿ ಸಂಘಕ್ಕೂ ಬೇರೆ ಬೇರೆ ಬಯಲ ಇದೆ. ಒಂದು ಸಂಘಕ್ಕೆ ಬದ್ಧತೆ ಇಲ್ಲ. ಅವ್ರು ಹೇಳಿದಾಗ ಇವ್ರು ಕೇಳಬೇಕಾಗಿಲ್ಲ, ಅವರ ಹೆಸೆಟ್ಟು ಇವರಿಗೆ ಬರುವುದಿಲ್ಲ, ಇವರ ಹೆಸೆಟ್ಟು ಅವ್ರಿಗೆ ಹೋಗುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಆ ಗೊಂದಲಗಳಿದ್ದು, ನಮ್ಮಲ್ಲಿ ಒಬ್ಬರಲ್ಲಿ ಕ್ರೀಡಾಕೂಟ ಇದ್ದರೆ ಇನ್ನೊಬ್ಬರಲ್ಲಿ ಕೆಸರುಗದ್ದೆ ಆಗ್ತದೆ, ಒಬ್ಬರಲ್ಲಿ ಕೆಸರುಗದ್ದೆ ಆಗುವಾಗ ಇನ್ನೊಬ್ಬರಲ್ಲಿ ಮಹಾಸಭೆ ಆಗ್ತದೆ. ಎಲ್ಲ ನಮ್ಮ ಜನ ಬೇರೆ ಬೇರೆ ಆಗ್ತಿದ್ರು. ಇದನ್ನೆಲ್ಲ ಒಟ್ಟು ಮಾಡಬೇಕಾದ್ರೆ ಕೊಂಡಿ ಆಗಬೇಕು, ಸಂಘಟನೆ ಗಟ್ಟಿ ಆಗಬೇಕಂತ ಶಿವಕುಮಾರ್ ಚೌಡಶೆಟ್ಟಿ ನಾವೆಲ್ಲ ಆಲೋಚನೆ ಮಾಡಿ ಯುವಕರನ್ನು ಒಟ್ಟು ಮಾಡಿದರೆ ಸಂಘಗಳನ್ನು ಒಟ್ಟು ಮಾಡ್ಬೋದು ಅಂತ. ಯುವ ಮನಸ್ಸು ಒಟ್ಟಾದರೆ ಮಾತ್ರ ಸಂಘಗಳನ್ನು ಒಟ್ಟು ಮಾಡ್ಬೋದು, ಇಲ್ಲಿರು ಸಾಧ್ಯ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ 40 ಸಂಘ ಇದೆ, 40 ಸಂಘಕ್ಕೂ ಬೇರೆ ಬೇರೆ ಬಯಲೆ ಇದೆ. ಯಾವುದೇ ಸಂಘ ಯಾವುದೇ ಅಂಡರಲ್ಲಿ ಇರುವುದಿಲ್ಲ. ಹಾಗಾಗಿ ಈ ಸಂಘಟನೆಗಳನ್ನು ಒಟ್ಟು ಮಾಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ನಾವು ಸಂಘಟನೆ ಮಾಡಿದ್ದು. ಆದರೆ ದುರದೃಷ್ಟವಶಾತ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯುವ ಸಂಘಟನೆ ಬೆಳೆಯಲೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಮಾತ್ರ ಮೂಲೆ ಮೂಲೆಯಲ್ಲಿ ಯುವ ಸಂಘಟನೆಗಳು ಬೆಳೀತು. ಆದರೆ ಅವರು ಅಲ್ಲಿಯ ಸಂಘವನ್ನು ಬಿಟ್ಟು ದೂರ ಬರಲಿಲ್ಲ, ಮಾತ್ರ ಸಂಘಕ್ಕೆ ವಿರುದ್ಧ ನಿಲ್ಲಿಲ್ಲ, ಮಾತ್ರ ಸಂಘದ ಜೊತೆಗಿದ್ದೇ ಕೆಲಸ ಮಾಡಿ ಅಂತ ನಾವು ಅವರಿಗೆ ಕಟ್ಟುವಾಗಿ ಹೇಳಿದ್ದೇವೆ. ಖಡಾಖಂಡಿತವಾಗಿ ನೀವು ಮಾತ್ರ ಸಂಘ, ಅಲ್ಲಲ್ಲಿ ಸಂಘ ಇದೆ, ಉಡುಪಿ ಸಂಘ, ಕುಂದಾಪುರ ಸಂಘ, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುರತ್ಕಲ್, ಕುಳಾಯಿ, ಕಾಟಿಪಳ್ಳ, ನೀರುಮಾರ್ಗ ಯಾವ ಸಂಘ ಇದೆ ಆ ಸಂಘದ ನೆರಳಲ್ಲೇ ನೀವು ಕೆಲಸ ಮಾಡಿ ಅಂತ ಹೇಳಿ 10 ವರ್ಷಗಳ ಕಾಲ ನಾವು ಕೆಲಸ ಮಾಡಿದ್ದೇವೆ. ಎಲ್ಲಿ ಯಾವುದೇ ಸಂಘದ ಜೊತೆ ಜಿಜ್ಞಾಸೆ ಇಲ್ಲ. ಕೆಲವರು ಹೊಟ್ಟೆಗಿಚ್ಚಾಗಿದೆ ಇದರಿಂದ. 10 ವರ್ಷದಲ್ಲಿ ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ, ಸಂಘದಲ್ಲಿ ಯಾರೋ 4 ಜನ ಕೆಲಸ ಮಾಡೋ ಹುಡುಗರನ್ನು ಗುರುತಿಸಿ ನಾಯಕತ್ವ ಕೊಟ್ಟಿದ್ದಾರೆ ವಿನ ಅದಕ್ಕೊಂದು ದೊಡ್ಡ ಆಡಳಿತಾತ್ಮಕ ರೂಪುರೇಷೆಗಳಿಲ್ಲ. ಆದರೂ
ಸುಮಾರು 3 ಕೋಟಿಯಷ್ಟು ರೂಪಾಯಿಯನ್ನು ನಾವು ಸಮಾಜದ ಬಡವರಿಗೆ, ರೋಗಿಗಳಿಗೆ, ಅನಾಥರಿಗೆ ಮನೆ ಕೊಡಲಿಕ್ಕೆ, ಶ್ರಮದಾನ ಮಾಡಲಿಕ್ಕೆ ಕೊಟ್ಟು, ಚರಿತ್ರೆಯಲ್ಲಿ ಇದಕ್ಕಿಂತ ದೊಡ್ಡ ದಾಖಲೆ ಇಲ್ಲ. ಒಂದು ಸಂಘ 3 ಕೋಟಿ ರೂಪಾಯಿ ಅಷ್ಟು ಕೊಟ್ಟಿದ್ದು, ಅದು ರಿಜಿಸ್ಟರ್ ಆಗದೇ ಇರುವಂಥ ಒಂದು ಸಂಘ. ಮತ್ತು ಹಣವನ್ನು ನಾವು ರಿಸಿಪ್ಟ್ ಮೂಲಕ ತಕ್ಕೊಂಡಿಲ್ಲ. ಯಾವ ಫಲಾನುಭವಿ ಇದ್ದೇವೆ ಅವ್ರ ಮೂಲಕ ಮುಟ್ಟಿಸಿದ್ದು, ಫೇಸ್ಬುಕ್ ವಾಟ್ಸಪ್ಗಳ ಮೂಲಕ ಮುಟ್ಟಿಸಿದ್ದು. ಇದು ಕುಲಾಲ ಯುವ ವೇದಿಕೆಯ ಕೆಲಸ. ಇದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅಲ್ಲ, ಗೊಂದಗಳು ಇರ್ತವೆ, ಗೊತ್ತಿಲ್ಲದವರು ಇರ್ತಾರೆ, ಗೊತ್ತಿದ್ದವರು ಇರ್ತಾರೆ. ಆದರೆ ಕೇವಲ ಕುಲಾಲರು ಮಾತ್ರ ಅಲ್ಲ, ನಮಗೆ ಮುಸ್ಲಿಮರು, ಕ್ರಿಶ್ಚಿಯನ್ರು, ಬಿಲ್ಲವರು, ಶೆಟ್ರು, ಭಟ್ರು ಎಲ್ಲ ನಮಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಕುಲಾಲ ಯುವ ವೇದಿಕೆ ಖಾಲಿ ಒಂದು ಜಾತಿ ಸಂಘಟನೆ ಆಗಿ ಉಳಿದಿಲ್ಲ, ಎಲ್ಲ ಸಮುದಾಯದ ಒಟ್ಟಾಸೆಯ ಒಂದು ಸಂಘಟನೆ ಆಗಿದೆ. ಈ ಯುವ ವೇದಿಕೆ ಹುಟ್ಟ ಮೇಲೆ ಕೆಲವು ಜಾತಿಗಳಲ್ಲಿ ಕೆಲವು ಯುವ ವೇದಿಕೆಗಳು ಹುಟ್ಕೊಂಡು ಇದು ಪ್ರೇರಣೆ ಆಗಿದ್ದು ನಮ್ಮ ಖುಷಿ. ಕುಲಾಲ ಯುವ ವೇದಿಕೆ ಹುಟ್ಕೊಂಡ ಮೇಲೆ ಕರಾವಳಿಯಲ್ಲಿ ಹಲವು ಯುವ ವೇದಿಕೆಗಳು ಬೇರೆ ಬೇರೆ ಜಾತಿಯಲ್ಲಿ ಹುಟ್ಕೊಂಡು ನಮ್ಗೆ ಖುಷಿ ಆಯಿತು. ನಮ್ಮ ಜಾತಿಯಲ್ಲಿ ಹಾಂಡ ಯುವಕರ ಸಂಘ, ಗುಣಗ ಯುವಕರ ಸಂಘ, ಕುಂಬಾರ ಯುವಕರ ಸಂಘ, ಕುಲಾಲ ಜವನೇರು, ಕುಲಾಲ ಬದುಕು, ಇಂಥ ಸಾವಿರಾರು ಸಂಘಟನೆ ಇತ್ತು. ಒಂದುಂಟು ಕುಲಾಲ ಯುವ ವೇದಿಕೆ. ನಮ್ಮ ಖುಷಿ, ನಾವು ಮಾಡುವ ಕೆಲಸವನ್ನು ಬೇರೆ 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 ಹುಡುಗರು ಮಾಡ್ತಾ ಇದ್ದಾರೆ ಅನ್ನೋದು ಖುಷಿ. ಅವರೆಲ್ಲರಿಗೂ ಪ್ರೇರಣೆ ಯುವ ವೇದಿಕೆ ಆಗಿದೆ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ. ಹಾಗಾಗಿ ಕುಲಾಲ ಯುವ ವೇದಿಕೆಯನ್ನು 10 ವರ್ಷ ಕಟ್ಟಿದ ಮೇಲೆ ಮುಂದೇನು? ಒಂದು ಸಂಘಟನೆ 1-2 ವರ್ಷ ಮಹಾಸಭೆ ಆಗೋದೇ ಕಷ್ಟ. 10 ವರ್ಷ ಬೆಳೆದು ಬಂದರು. ಇಲ್ಲಿ ಜೇನು ನಡೆದ ಹಾಗೆ ದುಡಿಯುವ ಕೆಲವು ಹುಡುಗರಿದ್ದಾರೆ. ಅವ್ರು ಎದುರು ಬರಲ್ಲ, ಪೋಸ್ಟ್ ಬೇಕಂತ ಹೇಳಲ್ಲ, ಸಭೆಯಲ್ಲಿ ವೇದಿಕೆಯಲ್ಲಿ ಕೂರಿಸ್ಬೇಕಂತ ಹೇಳಲ್ಲ, ಜೇನು ನೊಣದ ಹಾಗೆ ದುಡಿಯುವ ಕೆಲವು ಹುಡುಗರಿದ್ದಾರೆ. ನನಗೆ ಭಾರಿ ಖುಷಿಯಾಗಿದ್ದು. ನಾನು ಇಡೀ ಕರಾವಳಿ ಮಲೆನಾಡಿನ ಸುಮಾರು 35 ವಿಧಾನಸಭೆ ವ್ಯಾಪ್ತಿಯಲ್ಲಿ ನಾನು ತಿರುಗಿದ್ದೇನೆ. ಕೆಲವೊಂದಿಷ್ಟು ಹುಡುಗರಿದ್ದಾರೆ, ಬದ್ಧತೆ, ಬದುಕು, ಇನ್ನೊಬ್ಬರ ಬದುಕನ್ನು ಕಟ್ಟಿಕೊಡ್ಬೇಕು ಅನ್ನೋದಕ್ಕೆ ಹಗಲು ರಾತ್ರಿ ದುಡಿಯುವವರು ಎಲ್ಲ ಯುವ ವೇದಿಕೆಗಳಿದ್ದಾರೆ. ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮಂಗಳೂರು, ಸುರತ್ಕಲ್, ಅಲ್ಲಿ ನಮ್ಮ ಮೂಲ್ಕಿ ಮೂಡುಬಿದ್ರೆ, ಅನಂತರ ಕಾಪು, ಬೈಂದೂರು, ಕಾರ್ಕಳ, ನೀವು ಎಲ್ಲಿ ಹೋಗಿ ನೋಡಿದರೂ ಒಂದು 10-6 ಹುಡುಗರು ಆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜೇನುನೊಣಗಳ ಕೆಲಸ. ಈ ಕೆಲಸ ಮಾಡುವ ಜೇನುನೊಣಗಳು ಕಮ್ಮಿ ಆದರೆ ಜೇನುಗೂಡಿನ ಗಾತ್ರ ಕಮ್ಮಿ ಆಗುತ್ತೆ. ಕೆಲಸ ಮಾಡುವ ಜೇನುಗಳು ಜಾಸ್ತಿ ಆದರೆ ಜೇನುಗೂಡಿನ ಗಾತ್ರ ದೊಡ್ಡದಾಗುತ್ತೆ, ಜೇನು ಸಿಗ್ತದೆ. ಹಾಗಾಗಿ ನಮ್ಮಲ್ಲಿ ಕೆಲಸ ಮಾಡದ ಜೇನುಗೂಡುಗಳು ಕಮ್ಮಿ ಆಗಿರುವುದರಿಂದ, ಕೆಲಸ ಮಾಡುವ ಜೇನುನೊಣಗಳು ಜಾಸ್ತಿ ಆಗಿರುವುದರಿಂದ ಜೇನುಗೂಡು ದೊಡ್ಡದಾಗಿದೆ. ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕುಲಾಲ ಯುವ ವೇದಿಕೆ ಅಂದರೆ ಎಲ್ಲರಿಗೂ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಒಂದು ಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಈ ಯುವ ವೇದಿಕೆಯ ಕಾರ್ಯಕರ್ತರು. ರಾಷ್ಟ್ರ ಮಟ್ಟದಲ್ಲಿ, ಈ ರಾಜ್ಯದಲ್ಲಿ ನೀವು ಎಲ್ಲಿ ಕೇಳಿ ಮಾತಾಡೋದು ಕುಲಾಲ ಯುವ ವೇದಿಕೆ, ಕರಾವಳಿಯ ಕುಲಾಲ ವೇದಿಕೆ. ನಿಮ್ಮೊಟ್ಟಿಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಸರ್ ಅಂತ ಹೇಳುವ 100 ಜನರಿದ್ದಾರೆ. ಬಾಂಬೆ, ಮತ್ತು ಬೆಂಗಳೂರು, ಮೈಸೂರು, ದುಬೈ, ಅಮೇರಿಕಾ, ಜಪಾನ್ಗಳಲ್ಲಿ ನಮ್ಮ ಯುವಕರು ಸಣ್ಣ ತಂಡ ಕಟ್ಕೊಂಡು, ಈಗ ಯಕ್ಷಧ್ರುವ ಪಟ್ಲದವರು ಹೇಗೆ ಸಣ್ಣ ಮಾಡ್ಕೊಂಡಿದ್ದಾರೆ ಹಾಗೆ ಯುವ ವೇದಿಕೆ ಹುಡುಗರು ತಂಡ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ಹೆಮ್ಮೆ. ಇದನ್ನು ನೋಡಿ ಅಲ್ಲಲ್ಲಲ್ಲಿ ಸಣ್ಣ ಸಣ್ಣ ವಯಸ್ಸು ಅಂತ ಗುಂಪುಗಳು ಹುಟ್ಕೊಳ್ತಾ ಇದೆ. ಇದು ನಮಗೆ ಖುಷಿ ಕೊಟ್ಟಿದೆ. ಹಾಗಾಗಿ 10 ವರ್ಷ ಮುಗಿದಿದೆ. ಇನ್ನೇನು ಮಾಡೋದು? ಎಲ್ಲ ಯುವಕರುಗಳು, ಸಂಘಟನೆಗಳು ನಮ್ಗೆ ಹೇಳ್ತಿದ್ದಾರೆ, ನಾವು ರಿಜಿಸ್ಟರ್ ಆಗಿಲ್ಲ ಸರ್, ನಾವು ರಿಜಿಸ್ಟರ್ ಆಗಬೇಕು. ಕೆಲವು ಮಹಿಳಾ ಸಂಘಟನೆಗಳು ಕೇಳ್ತೇವೆ, ನಾವು ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಆಗಬೇಕು. ಹಾಗಾಗಿ ನಮ್ಮ ಪದ್ಮಕುಮಾರ್, ಕರಾವಳಿ ಅತ್ಯಂತ ಹಿರಿಯ ಒಬ್ಬ ನಾಯಕರು, ಪದ್ಮಕುಮಾರ್, ಶೇಷಪ್ಪ ಮಾಸ್ಟರ್, ಕುಶಾಲಪ್ಪ, ಮಾಬುಲ್ ಮಾಸ್ಟರ್, ಸುಜೀರ್ ಇವರಂಥ ನೇತೃತ್ವದಲ್ಲಿ, ಸತೀಶ್ ಕಡಿಯಾಳಿ ಇವರ ನೇತೃತ್ವದಲ್ಲಿ ನಾವು ಒಂದು ಬೈಲಾ ಸಮಿತಿ ಮಾಡಿ ಕುಲಾಲ ಸಂಘಟನೆಗಳ ಒಕ್ಕೂಟ ಮಾಡ್ಕೊಂಡಿದ್ದೇವೆ. ಬೈಲ ಮಾಡಿ ಎಲ್ಲ ಸಂಘಟನೆ, ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಮಾನ ಮನಸ್ಕ ಕುಲಾಲ ಸಂಘಟನೆಗಳ ಒಕ್ಕೂಟ ಮಾಡಿಕೊಂಡು ಒಕ್ಕೂಟಕ್ಕಿಂತ ಚಾಲನೆ ಸಿಗಲಿಕ್ಕಿದೆ. ಆದರೆ ನಮಗೆ ನೋವಿದೆ. ಕುಲಾಲ ಕುಂಬಾರ ಸಮುದಾಯದವರು ಶಿಕ್ಷಣದಲ್ಲಿ ನಾವು ಮುಂದಿದ್ದೇವೆ, ಸಾಂಸ್ಕೃತಿಕವಾಗಿ ನಾವು ಮುಂದಿದ್ದೇವೆ. ದೇವಸ್ಥಾನಗಳಲ್ಲಿ ಮೊದಲ ಮನೆ ನಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಮಡಿಕೆ ಇಲ್ಲದಿದ್ರಲ್ಲಿ ನೈವೇದ್ಯವೇ ಇರೋಲ್ಲ, ದೇವಸ್ಥಾನದ ಯಾವುದೇ ಕಾರ್ಯಗಳೇ ಇರೋಲ್ಲ. ಮೊದಲ ಮನೆ ನಮಗೆ. ದೇವಸ್ಥಾನಗಳನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮದು ದೊಡ್ಡ ಕೆಲಸ ಇದೆ. ನಮ್ಮ ದೇವಿ ದೇವಸ್ಥಾನ ಇರ್ಬೋದು, ವೀರನಾಡ ದೇವಸ್ಥಾನ ಇರ್ಬೋದು, ನಡುಬೆಟ್ಟು ದೇವಸ್ಥಾನ ಇರ್ಬೋದು, ಮಾಣಿಲ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ತಗೊಳ್ಳಿ, ಮೊದಲ ಮನೆ ನಮಗೆ. ಆದರೆ ಸಾಮಾಜಿಕ ನ್ಯಾಯದಲ್ಲಿ, ರಾಜಕೀಯ ನ್ಯಾಯದಲ್ಲಿ ನಾವು ಕುರ್ಚಿ ಹಾಕಿ ಕೊಟ್ಟಿದ್ದು ಮಾತ್ರ ಬಂತು, ಬಂಟಿಂಗ್ ಕಟ್ಟಿದ್ದು ಮಾತ್ರ ಬಂತು, ಬ್ಯಾನರ್ ಕಟ್ಟಿದ್ದು ಮಾತ್ರ ಬಂತು. ನಮಗೇನು ಸಿಕ್ಕಿಲ್ಲ ಈ ಸಮುದಾಯಕ್ಕೆ. ಕರಾವಳಿಯಲ್ಲಿ 4 ಲಕ್ಷ ಜನ ನಾವಿದ್ದೇವೆ. ರಾಜ್ಯದಲ್ಲಿ 25 ಲಕ್ಷ ನಾವು ಕುಲಾಲ, ಕುಂಬಾರ, ಮೂಲ್ಯ, ಗುಣಗ, ಹಾಂಡ, ಚಕ್ರಸಾಲಿಗಳಿದ್ದಾವೆ. ರಾಷ್ಟ್ರ ಮಟ್ಟದಲ್ಲಿ 10 ಕೋಟಿ ಪ್ರಜಾಪತಿ ಕುಂಬಾರರಿದ್ದೇವೆ. ಆದರೆ ನಮಗೆ ಸಿಕ್ಕಿದ್ದು, ರಾಜಕೀಯವಾಗಿ ಸಿಕ್ಕಿದ್ದು 0 ಮಾತ್ರ. ಹಾಗಾಗಿ ಇದನ್ನು ಪಡಿಬೇಕಾದ್ರೆ ನಮ್ಮಲ್ಲಿ ರಾಜಕೀಯ ನಾಯಕರುಗಳಿಗೆ ಇದ್ದಗ್ಲಿ ತುಂಬಬೇಕು. ಈಗ ಪೃಥ್ವಿರಾಜ್ ಇದ್ದಾರೆ, ಕಸ್ತೂರಿ ಅಕ್ಕ ಇದ್ದಾರೆ, ನಮ್ಮ ಶಿವಕುಮಾರ್ ಚೌಡಶೆಟ್ಟಿ ಇದ್ದಾರೆ, ತೇಜಸ್ವಿ ರಾಜ್ ಇದ್ದಾರೆ. ಇಂಥ ನಾಯಕರುಗಳಿಗೆ ಧ್ವನಿ ತುಂಬೋ ಕೆಲಸ ಆಗಬೇಕಾದ್ರೆ ಅಲ್ಲಲ್ಲಿ ಸಂಘಟನೆಗಳು ಬರಬೇಕು. ನಮ್ಮ ಸಂಘಗಳು ಮಹಾಸಭೆ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡಿ, ಬ್ರಹ್ಮಕಲಶ ಮಾಡಿ ಮುಗಿಸಿದ್ರೆ ಆಗೋದಿಲ್ಲ. ಸಂಘಗಳಿಂದ
ಹುಟ್ಟುಕೊಂಡಿದ್ದೇ ಶೈಕ್ಷಣಿಕ ಸಾಮಾಜಿಕ ಬೆಳವಣಿಗೆಗಾಗಿ ಸಂಘಗಳು ಹುಟ್ಟುಕೊಂಡಿದ್ದು ಧಾರ್ಮಿಕ ಕೆಲಸ ಮಾಡಲಿಕ್ಕೆ ಅಲ್ಲ ಎನ್ನುವ ಕಾನ್ಸೆಪ್ಟ್ ನಂದು. ಬಾಳಪ್ಪರವರ ತತ್ವದಿಂದ ಬಂದವ ನಾನು. ಸಂಘಗಳು ಹುಟ್ಕೊಂಡಿದ್ದೀವಿ ಕೆಲಸ ಮಾಡಲಿಕ್ಕೆ. ನಾವು ಧಾರ್ಮಿಕ ಕಾರ್ಯ ಮಾಡಿ ಬೇಕಷ್ಟು ಮಾಡಿ ತೋರಿಸಿದ್ದೇವೆ ಸಮಾಜದಲ್ಲಿ. ಆದರೆ ನಮಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಿಗಲಿಲ್ಲ. ಇವತ್ತು ಕಾರ್ಕಳದ ಒಂದು ಹುಡುಗಿಗೆ MBBS ಸೀಟ್ ಸಿಕ್ಕಿದೆ. ಅವಳು 40,000 ರೂಪಾಯಲ್ಲಿ MBBS ಸೀಟ್ ಸಿಗಬೇಕಾಗಿತ್ತು ಕುಲಾಲ ಸಮುದಾಯಗಳಿಗೆ. ಕಳೆದ ಸಾರಿ ಸಿಗಲಿಲ್ಲ, ತಪ್ಪಿ ಹೋಯಿತು. 480 ಮಾರ್ಕ್ ತೆಗೆದ್ರು ನೀಟಲ್ಲಿ. ಈ ಸರ್ತಿ ಮತ್ತೆ ಪುನಃ ಓದಿಸಿದ್ವಿ, 500 ಚಿಲ್ಲರೆ ಮಾರ್ಕ್ ತೆಗೆದು ಅಂತ ಕಾಣ್ತದೆ. ಈಗಲೂ ಸರ್ಕಾರಿ ಕಾಲೇಜ್ನಲ್ಲಿ ಸರ್ಕಾರಿ ಸೀಟ್ ಸಿಗಲಿಲ್ಲ ಅವಳಿಗೆ. ಸರ್ಕಾರಿ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಸಿಕ್ಕಿದ್ರೆ 40,000 ರೂಪಾಯಿಗೆ ಆಗ್ತಿತ್ತು. ಆದರೆ ಸರ್ಕಾರಿ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ತು. ಅವಳು 3 ಲಕ್ಷ ಕಟ್ಟಬೇಕು. ಆ ಹುಡುಗಿ 40,000 ರೂಪಾಯಿ ಇಟ್ಕೊಂಡು MBBS ಸೀಟ್ ಸಿಕ್ತಂತ ಕಾಯ್ತಾ ಇದ್ಲು. ಅಂಥ ಮಕ್ಕಳನ್ನು ಗುರುತಿಸಿ ಗೌರವಿಸುವ ಕೆಲಸ ಜಾತಿ ಸಂಘಗಳಿಂದ ಆಗಬೇಕ ವಿನಾ ಬೇರೆ ಕೆಲಸಗಳಲ್ಲ. ನಾನು ಇದು ಬೇಜಾರದಿಂದ ಹೇಳ್ಕೊಳ್ಳೋದು. ಅಂಥವರನ್ನು ಗುರುತಿಸಿದರೆ ಸಮಾಜ ಗಟ್ಟಿ ಆಗ್ತದೆ ವಿನಾ, ಶಿಕ್ಷಣ ಬೆಳೆದ್ರೆ ಮಾತ್ರ ಸಮಾಜ ಬೆಳೀತದೆ ವಿನಾ ಬೇರೆ ಯಾವುದರಿಂದಲೂ ಸಮಾಜ ಬೆಳೆಯುವುದಿಲ್ಲ. ಇದು ನಾವು ತಿಳ್ಕೊಳ್ಳಬೇಕು. ಮೋಹನ್ ಆಳ್ವರಂಥವರು ಕಂಡ ಕನಸು ಅದೇ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಕನಸುಗಾರ ಕಂಡ ಕನಸು ಶಿಕ್ಷಣ, ಅದರಿಂದ ಉದ್ಧಾರ. ಹಾಗಾಗಿ ಕುಲಾಲ ಸಮುದಾಯ ಅದಕ್ಕೆ ಒತ್ತು ಕೊಡಬೇಕು. ರಾಜಕೀಯವಾಗಿ ನಮ್ಮನ್ನು ಉಳಿಸಿ ನಮ್ಮನ್ನು ಬೆಳೆಸ್ಕೊಳ್ಬೇಕು ಬಿಟ್ಟು ನಮ್ಮನ್ನು ಬಳಸಿ ಬಿಸಾಡಲಾಗ್ತಾ ಇದೆ. ಆ ಕೆಲಸ ಆಗಬಾರ್ದು. ಅದಕ್ಕಾಗಿ ನಮ್ಮ ನಾಯಕರುಗಳು ಇವತ್ತು ಮಾತಾಡ್ತಾರೆ, ಅವರೆಲ್ಲ ಇದ್ದಾರೆ. ನಮ್ಮ ನೋವು ಎಲ್ಲರಿಗೆ ಗೊತ್ತಿದೆ. ನಮಗೆ ಕುಂಭ ನಿಗಮ ಕೊಡಿ ಅಂತ ನಾವು ಕೇಳಲಿಕ್ಕೆ ಹೋದಾಗ ಶಿವಕುಮಾರ್ ಚೌಡಶೆಟ್ಟಿ ಜೊತೆ ನಾವೆಲ್ಲ ಹೋದಾಗ ಸಿದ್ದರಾಮಯ್ಯ, DK ಶಿವಕುಮಾರ್, HD ಕುಮಾರಸ್ವಾಮಿ, ಯಡಿಯೂರಪ್ಪ, ಅನಂತಕುಮಾರ್ 5 ಜನರನ್ನು ಕರೆದು ನಾವು ಮಾತಾಡ್ಸಿದ್ವಿ, ಒಟ್ಟಿಗೆ ಕರೆದು ಮಾತಾಡ್ಸಿದ್ವಿ. ಅವ್ರು ಹೇಳಿದ್ದೇನು? ಯಡಿಯೂರಪ್ಪ ಹೇಳಿದ ಒಂದೇ ಮಾತು, ಕುಂಬಾರರೆಲ್ಲ ನೀವು ವರದು ಹಂಚಿ ಹೋಗಿದ್ದೀರಿ, ನೀವೆಲ್ಲ ಒಟ್ಟಾಗಿ ಬನ್ನಿಡಿ ಶಿವಕುಮಾರ್ ಅವರೇ, ನಾನು ನಿಮಗೆ ಏನಾದ್ರು ಕೊಡ್ತೇನೆ ಅಂತ. ಅದರಿಂದ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಸಂಘ ಉಟ್ಕೊಂಡಿದ್ದು. ಅದನ್ನು 5 ಜನ ಕರ್ನಾಟಕದ ಕಾಂಗ್ರೆಸ್, ದಳ ಮತ್ತು BJP ನಾಯಕರುಗಳು ಶಿವಕುಮಾರ್ಗೆ ಹೇಳಿದ್ದು, ನೀವು ಮಾಡಿ ಇದನ್ನಂತ. ಅದನ್ನು ಮಾಡಿದ್ವಿ. ಯಡಿಯೂರಪ್ಪ ಕುಂಭಕರ ಅಭಿವೃದ್ಧಿ ನಿಗಮ ಕೊಟ್ಟರು, ಸಂಪೂರ್ಣ ಕೊಡಲಿಕ್ಕೆ ಆಗಲಿಲ್ಲ. ಅದನ್ನು ದೇವರಾಜ ಅರಸು ನಿಗಮದಲ್ಲಿಟ್ಟರು, ಒಂದು 10 ಲಕ್ಷ ಕೊಟ್ಟರು. ಅದರ ದುಡ್ಡು ಎಲ್ಲೆಲ್ಲ ಹೋಯ್ತು. ಅದು ನಮ್ಮ ಅಕ್ಕನಿಗೆ ಗೊತ್ತುಂಟು, ನಮ್ಮ ಕಸ್ತೂರಿ ಪಂಜ ಅವ್ರಿಗೆ ಗೊತ್ತುಂಟು. ನಿಗಮಗಳನ್ನು ಒಳಗಡೆ ಇದ್ರೆ ಏನಾಗುತ್ತೆ, ನಿಗಮ ಸ್ವತಂತ್ರ ಆಗಿದ್ರೆ ಏನಾಗುತ್ತೆ ಅಂತ. ಹಾಗಾಗಿ ಒಂದು ಸ್ವತಂತ್ರ ನಿಗಮಕ್ಕೆ ಹೋರಾಟ ಮಾಡ್ತೇ ಬಂದು ಯಡಿಯೂರಪ್ಪ ಕೊಟ್ಟರು, ಅದು ಸಂಪೂರ್ಣ ಬರಲಿಲ್ಲ. ಸಿದ್ದರಾಮಯ್ಯ ಕಾಲದಲ್ಲಿ ಇವರು ನಮ್ಮ ಶೆವಡ ಶೆಟ್ಟರು ಹೋಗಿ ಕೇಳಿದರು ಕೊಡಿ ಸರ್ ಅಂತ, ಕೊಟ್ಟರು. ಅದರಲ್ಲಿ ಹೋಗಿ ನೋಡುವಾಗ ಕುರ್ಚಿಯೇ ಇರಲಿಲ್ಲ. ಇವರು ಕುರ್ಚಿ ಇಟ್ಕೊಂಡು ಹೋದರು, ಅಲ್ಲಿ ಕುರ್ಚಿ ಇಡ್ಲಿಕ್ಕೆ ಜಾಗವೇ ಇರಲಿಲ್ಲ. ಜಾಗ ಇಟ್ಕೊಂಡು ಹೋಗಿ ಚಹಾ ಕುಡಲಿಕ್ಕೆ ಬಿಲ್ ಕೊಡಲಿಕ್ಕೆ ಹಣ ಇರಲಿಲ್ಲ. ಇದು ಪರಿಸ್ಥಿತಿ ಕುಲಾಲ ಕುಂಬಾರ ಸಮುದಾಯಕ್ಕಾಗಿದ್ದು. ನಮ್ಮ ಸಂಘದವರು ಯಾರಿಗೂ ಗೊತ್ತಿಲ್ಲ, ಯಾರೊಂದು ಸರ್ಕಾರಕ್ಕೆ ಬರೆಯೋದು ಇಲ್ಲ. ನಾವೆಲ್ಲ ಒಬ್ಬರನ್ನ ಟೀಸ್ ಮಾಡೋದ್ರಲ್ಲೇ ಕಾಲ ಕಳಿತೇವಿನ ಸರ್ಕಾರಕ್ಕೆ ಬಿಸಿ ಮುಟ್ಟುವ ಕೆಲಸ ಮಾಡಲಿಲ್ಲ. ಕುಲಾಲ ಯುವ ವೇದಿಕೆ ಏನು ಮಾಡಿದೆ? 4,000 ಕಾರ್ಡನ್ನು ಕಳಿಸಿಕೊಟ್ಟಿದೆ. ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಗುಂಡೂರಾವ್ ಅವರ ಮಗ ದಿನೇಶ್ ಗುಂಡೂರಾವ್ ಅವರಿಗೆ 4,500 ಕಾರ್ಡ್ ಹೋಗಿದೆ. ಕುಮಾರಸ್ವಾಮಿಗೆ 4,500 ಕಾರ್ಡ್ ಹೋಗಿದೆ. ಯಡಿಯೂರಪ್ಪಗೆ 4,500 ಕಾರ್ಡ್ ಹೋಗಿದೆ. ಕುಮಾರಸ್ವಾಮಿ ಕರೆದು ಕೇಳಿದರು ನಮ್ಮನ್ನೆಲ್ಲ, ಈ ಸರ್ಕಾರ ಬೀಳೋಕ್ಕೆ ಸ್ವಲ್ಪ ದಿನ ಮುಂಚೆ ನಮ್ಮನ್ನು ಶಿವಕುಮಾರ್ನ ತೇಜಸ್ವಿನೆಲ್ಲ ಕರೆದು ಕೇಳಿದರು, ನಿಮ್ಮ ಸಮುದಾಯಕ್ಕೆ ಇದು ಕೊಡ್ತೇನೆ, ಹೇಗೆ ಮಾಡಬೇಕಂತ ಹೇಳಿ ಅಂತ ನಾವೆಲ್ಲ ಡ್ರಾಫ್ಟೆಲ್ಲ ಮಾಡಿ ಕೊಟ್ವಿ. ಸರ್ಕಾರ ಬಿದ್ದೋಯ್ತು. ಈಗ ಕಸ್ತೂರಕ್ಕ ನಮ್ಮ ಸರ್ಕಾರ ಇದೆ. ಕಸ್ತೂರಕ್ಕನ ನೇತೃತ್ವದಲ್ಲಿ ಯಡಿಯೂರಪ್ಪನಿಗೆ ಎಲ್ಲ ವಿಷಯಗಳು ಗೊತ್ತು. ಯಡಿಯೂರಪ್ಪನಿಗೂ 4,500 ಕಾರ್ಡ್ ಹೋಗಿದೆ. ಇವತ್ತು ಒಂದು 500 ಕಾರ್ಡ್ ಹೋಗುತ್ತೆ, ಪೋಸ್ಟ್ ಆಗುತ್ತೆ. ಕಾರ್ಡ್ ಚಳುವಳಿಯನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಯಾವ ಸಂಘಟನೆ ಮಾಡಲಿಲ್ಲ. ಯುವ ವೇದಿಕೆಯನ್ನು ಬಿಟ್ಟು ಯಾವ ಜಾತಿ ಸಂಘವೂ ಮಾಡಲಿಲ್ಲ. ನಾವೆಲ್ಲ ಜಾತಿ ಸಂಘದ ಲೆಟರ್ ಹಾಕೊಳ್ತೇವೆ, ನಮಗಿದು ಕೊಡಿ ಅಂತ ಯಾರು ಮಾತಾಡಲಿಲ್ಲ. ಅದರಲ್ಲಿ ಉಡುಪಿ ಜಿಲ್ಲಾ ಯುವ ವೇದಿಕೆಯ ಕೆಲಸ ಹೆಚ್ಚಿನ 3,000 ಕಾರ್ಡ್ ಹೋಗಿದ್ದು ಉಡುಪಿ, ಕಾರ್ಕಳ, ಬೆಳ್ತಂಗಡಿಯಿಂದ. ಮತ್ತೆ ಯಾರು ಮಾಡಲಿಲ್ಲ. ನಾವು ಒಬ್ಬರನ್ನೊಬ್ಬರನ್ನ ಮಕರ ಮಾಡೋದ್ರಲ್ಲೇ ಸಮಯ ಕಳೆದ್ವಿ. ಹಾಗಾಗಿ ಯುವ ವೇದಿಕೆ ಈ ಕೆಲಸ ಮಾಡಿದೆ. ಇದು ಸರ್ಕಾರವನ್ನು ಮುಟ್ಟಿದೆ. ಸರ್ಕಾರಕ್ಕೆ ಗೊತ್ತಾಗಿದೆ. ವೇದವ್ಯಾಸ್ ಬರ್ತಾರೆ, ಭರಶೆಟ್ಟಿ ಅವರು ಬರ್ತಾರೆ, ನಳಿನಣ್ಣ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರಿಗೂ ವಿಷಯ ಗೊತ್ತುಂಟು. ಅವರೆಲ್ಲರೂ ತೇಜಸ್ವಿ ರಾಜಿಗೆ ಸಂದೇಶಕ್ಕೆ ಮುಟ್ಟಿಸಿದ್ದಾರೆ, ಅಕ್ಕನಿಗೂ ಸಂದೇಶ ಮುಟ್ಟಿಸಿದ್ದಾರೆ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ನಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ. ಜಾತಿವಾದದಿಂದ ಬಂದವ ನಾನಲ್ಲ, ಬಾಳಪ್ಪರವರಂಥ ಗರಡಿಯಲ್ಲಿ ಬಂದವ ನಾನು, ಕೋಟಾ ಕಾರಂತರ ಕಡು ಚಿಂತನೆಯ ಸಂಘಟನಾ ಕಲ್ಪನೆಯಿಂದ ಬಂದವ ನಾನು, ಜಾತಿವಾದಿ ನಾನಲ್ಲ. ನನ್ನ ಹೆಸರು ಮುಂದೆ ಕುಲಾಲಿರ್ಬೋದು, ಆದರೆ ಈ ಸಮುದಾಯಕ್ಕೆ, ಈ ಮಡಿಕೆಗೆ ಒಂದು ಮನ್ನಣೆ ಸಿಗಬೇಕು. ಮಡಿಕೆ ಇದ್ದಲ್ಲಿ ಪ್ಲಾಸ್ಟಿಕ್ ತೊಲಗುತ್ತೆ, ಪರಿಸರ ಉಳಿಯುತ್ತೆ, ಆರೋಗ್ಯ ಬೆಳೆಯುತ್ತೆ. ಇದಕ್ಕೋಸ್ಕರ ಆದರೂ ಕುಂಬಾರ ಸಮುದಾಯ ಹೋರಾಟ ಮಾಡಬೇಕು. ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಯುವ ವೇದಿಕೆ ಒಂದು 10ನೇ ವರ್ಷದಲ್ಲಿ ಬಯಲು ಮಾಡಿ, ಒಂದು ಮಂಗಳೂರಲ್ಲಿ ಒಂದು ಕುಂಬಾರ ವಿದ್ಯಾರ್ಥಿಗಳಿಗೊಂದು ಹಾಸ್ಟೆಲ್
ಕುಂಬಾರ ವಿದ್ಯಾರ್ಥಿಗಳಿಗೆ ಒಂದು ITI ಕಾಲೇಜ್, ಇಂಜಿನಿಯರ್ ಮೆಡಿಕಲ್ ಕಾಲೇಜ್ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ, ITI ಕಾಲೇಜ್ ಮಾಡಬೇಕು, ಒಂದು 10 ಎಕರೆ ಜಾಗ ತಗೊಳ್ಬೇಕೆನ್ನುವ ಸಂಕಲ್ಪದೊಂದಿಗೆ ಯುವ ವೇದಿಕೆಯನ್ನು ನಾವು ಗಟ್ಟಿ ಮಾಡ್ತಾ ಇದ್ದೇವೆ. ನೀವೆಲ್ಲ ಕೈ ಜೋಡಿಸ್ತೀರಂತ ಹೇಳಿ ನಿಮಗೆಲ್ಲರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಯುವ ವೇದಿಕೆ ಎಲ್ಲರಿಗೂ ಪ್ರೇರಣೆಯಾಗಿದೆ. ಸಾಮಾಜಿಕ ನ್ಯಾಯ ನಮಗೆ ಸಿಕ್ಕಿಲ್ಲ ಎನ್ನುವಂತ ಕೊರಗು ಇದೆ ಎನ್ನುವ ಮಾತಿನೊಂದಿಗೆ ಪ್ರಸ್ತಾವನೆಯ ನುಡಿಗಳೊಂದಿಗೆ ಮಾತನಾಡಿದಂತ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ 10 ವರ್ಷಗಳ ಹಿಂದೆ ಸಮಾನ ಮನಸ್ಕ ಯುವ ಶಕ್ತಿಗಳು ಶ್ರೀ ಅಣ್ಣಯ್ಯ ಕುಲಾಲ್ರ ಅಧ್ಯಕ್ಷತೆಯಲ್ಲಿ ಆರಂಭಿಸಿದ ಸಂಸ್ಥೆ ಕರ್ನಾಟಕ ಕುಲಾಲ ಕುಂಬಾರ ಯುವ ವೇದಿಕೆ ಬೆನ್ನೆಲುಬಾಗಿ ನಿಂತಿತ್ತು. ಜಿಲ್ಲೆ, ರಾಜ್ಯ, ತಾಲೂಕು ಕುಲಾಲ ಸಂಘಗಳು ಸಹಕರಿಸಿದರು. ಸರ್ವ ಕುಲಾಲ ಕಿರಿಯ ಬಾಂಧವರು ಕಾರಣ ಒಂದೇ, ಹಿರಿಯ ಕುಲಾಲ ಸಂಘಟನೆಯಲ್ಲಿ ಯುವ ಶಕ್ತಿಗಳು ಸೇರಬೇಕು, ಸೇವೆಯೊಂದಿಗೆ ಬೆರೆಯಬೇಕು ಎನ್ನುವಂತ ಮಹದಾಸೆ ಅದು ಈಡೇರಿತು. ಯುವ ವೇದಿಕೆ ಸಂಘಟಿತವಾಯಿತು. 10 ವರ್ಷಗಳೇ ಕಳೆಯಿತು. ದಶಮಾನೋತ್ಸವದ ಹೊಸ್ತಿಲಲ್ಲಿ ಬಂದು ನಿಂತಿತು. ಈ ಸಂದರ್ಭ ಇಂದಿನ ಕಾರ್ಯಕ್ರಮದ ಈ ನಮ್ಮ ಸಭಾ ವೇದಿಕೆಯ ಉದ್ಘಾಟನೆ, ದೀಪ ಪ್ರಜ್ವಲಿಸಿ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಎಂ ಮೋಹನ್ ಆಳ್ವರು. ತಾವು ನಮ್ಮ ಈ ಮಣ್ಣ ದೀಪದಡಿಗೆ ಬಂದು ಜ್ಯೋತಿಯನ್ನ ಬೆಳಗಿಸಬೇಕು. ಮೂಲ್ಯರು ನಾವೇ ಮೂಲಜರು, ಕುಂಬಾರರು ನಾವೇ ಕುಲಾಲರು. ಮೂಲ್ಯರು ನಾವೇ ಮೂಲಜರು, ಪ್ರಜಾಪತಿ ಒಡೆಯರು ಕುಂಬಾರರೇ, ಮನುಕುಲದ ಮೂಲ ಮನುಜರೇ. ಪ್ರಜಾಪತಿ ಒಡೆಯರು ಕುಂಬಾರರೇ, ಮನುಕುಲದ ಮೂಲ ಮನುಜರೇ. ಕುಂಬಾರರು ನಾವೇ ಕುಲಾಲರು, ಮೂಲ್ಯರು ನಾವೇ ಮೂಲಜರು. ಕುಂಬಾರರು ನಾವೇ ಕುಲಾಲರು, ಮೂಲ್ಯರು ನಾವೇ ಮೂಲಜರು. ಕುಲಾಲ ಸಮುದಾಯದ ನೀತಿ, ಯುವ ವೇದಿಕೆ ಗಿರಲಿ ಸಂಘಟನೆಯ ಕ್ರಾಂತಿ, ಒಲಿಯಲಿ ಪಾಂಡುರಂಗನ ಪ್ರೀತಿ, ಸರ್ವಜ್ಞನ ಪ್ರೀತಿ, ಸಮಾಜ ಸೇವೆ ಕುಲ ಸೇವೆಯ ನೀತಿ ಎನ್ನುವ ಸಂದೇಶ ಎಲ್ಲರ ಒಡಲಲ್ಲಿ ಬೆಳಗಲಿ. ಇದು ಬೆಳಗಿಸಿದ ಈ ಜ್ಯೋತಿಯಲ್ಲಿ ಪ್ರಜ್ವಲಿಸಲಿ ಎನ್ನುತ್ತಾ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟಿಸಿದವರು ಹಿರಿಯರು ಡಾಕ್ಟರ್ ಎಂ ಮೋಹನ್ ಆಳ್ವರು. ನಮ್ಮ ಜಿಲ್ಲೆಯ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ, ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವ. ಜಿಲ್ಲಾಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರು ಸ್ವಾಗತಿಸಬೇಕು. ವೇದವ್ಯಾಸ ಕಾಮತ್ರವರನ್ನ ಸಮಾಜ ಸೇವಕನಾಗಿ ಬಂದು ಇದೀಗ ರಾಜಕೀಯ ಶಕ್ತಿಯಾಗಿ ಶಾಸಕನಾಗಿ ಬೆಳೆದಂಥ ನಮ್ಮ ವೇದವ್ಯಾಸ ಕಾಮತ್ರನ್ನ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸುಧಾಕರ್ ಕುಲಾಲ್ರವರು ಸ್ವಾಗತಿಸ್ತಾ ಇದ್ದಾರೆ. ವಂದನೆಗಳು. ಕುಲಾಲ ಮತ್ತು ಕಂಬಾರ ಯುವವೇದಿಕೆ 10 ವರ್ಷದ ಹಿಂದೆ ಪ್ರಾರಂಭ ಆಗಿ ಸಾರ್ಥಕವಾದಂಥ ಕೆಲಸವನ್ನು ಮಾಡಿ 10 ವರ್ಷ ಅಂತ ಮುಗಿದಂಥ ಈ ಸಮಯದಲ್ಲಿ ನಡೆಯುವಂಥ ದಶಮಾನೋತ್ಸವದ ಅಂಗವಾಗಿ ನಡೆಯುವ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತು, ಇಡೀ ಒಂದು ಕುಲಾಲ ಜನಾಂಗ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಕುಂಭಾಕಾರ್ ಪ್ರಜಾಪತಿ ಅಂತ ಹೇಳುವಂಥ ಈ ಒಟ್ಟು ಸಮಾಜ ಒಂದು ಸಜ್ಜನರು, ಶಾಂತಿಪ್ರಿಯರು, ಕರ್ಮಜೀವಿಗಳು, ಸಹಬಾಳ್ವೆಯನ್ನು ಮಾಡುವವರು, ಒಂದು ಧರ್ಮಿಷ್ಠರು, ಸಾಂಸ್ಕೃತಿಕ ಹಿನ್ನೆಲೆ ಇದ್ದವರು, ಒಂದು ಸೃಜನಶೀಲತೆ ಇದ್ದವರು, ಒಂದು ಸೌಂದರ್ಯ ಪ್ರಜ್ಞೆ ಇದ್ದವರು, ಒಟ್ಟು ಅವರು ನಮ್ಮ ರಾಷ್ಟ್ರದ ಸಂಪತ್ತು ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ಎಲ್ಲ ಜನಾಂಗದವರು ಕೂಡ ನಮ್ಮ ರಾಷ್ಟ್ರೀಯ ಸಂಪತ್ತಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತ ನಾನು ಮುಖಶ್ರುತಿ ಮಾಡೋದಲ್ಲ, ನಾನು ನನ್ನ 68 ವರ್ಷದ ಜೀವನದಲ್ಲಿ ನೋಡಿದ ಹಾಗೆ ಈ ಜನಾಂಗ ಬಹಳಷ್ಟು ನಮ್ಮ ದೇಶದ ಒಂದು ಸಂಪತ್ತು ಅಂತ ನಾನು ತಿಳ್ಕೊಂಡವ, ಬೇರೆ ಬೇರೆ ಆಯಾಮದಲ್ಲಿ. ತಮಗೆ ಗೊತ್ತಿರುವ ಹಾಗೆ ಇಡೀ ನಮ್ಮ ಕರಾವಳಿ ಮತ್ತು ಮಲೆನಾಡಿನಲ್ಲಿ 4 ಲಕ್ಷದಷ್ಟು ಜನ ಇದ್ದುಕೊಂಡು, ಕರ್ನಾಟಕದಲ್ಲಿ 25 ಲಕ್ಷ ಜನ ಇದ್ದುಕೊಂಡು, ಇಡೀ ರಾಷ್ಟ್ರದಲ್ಲಿ 10 ಕೋಟಿಯಷ್ಟು ಜನಸಂಖ್ಯೆ ಇರುವುದು ನಮಗೆ ಗೊತ್ತಿರುವಂಥ ವಿಚಾರ. ಇಡೀ ಒಂದು ಬಹಳಷ್ಟು ಧಾರ್ಮಿಕವಾಗಿ, ಧರ್ಮವನ್ನು ಬಿಟ್ಟು ನಿಮ್ಮ ಬದುಕಿಲ್ಲ, ಧಾರ್ಮಿಕವಾಗಿ ಮತ್ತೊಂದು ಸಾಂಸ್ಕೃತಿಕವಂತ ಹಿನ್ನೆಲೆ ಇದ್ದುಕೊಂಡಿರುವವರು ನಿಮ್ಮ ಜನಾಂಗದಲ್ಲಿ ನಾನು ಬಹಳಷ್ಟು ಇಷ್ಟಪಡುವಂಥ ಭಕ್ತ ಕುಂಬಾರರಂಥವರು ನಿಮ್ಮ ಜನಾಂಗಕ್ಕೆ ಸೇರಿದವರು, ಸರ್ವಜ್ಞರು ನಿಮ್ಮ ಜನಾಂಗಕ್ಕೆ ಸೇರಿದವರು, ಪ್ರೊಫೆಸರ್ ಬಹಳ ಸಜ್ಜನ ಒಬ್ಬ ರಾಜಕಾರಣಿ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅವರು ನಿಮ್ಮ ಜನಾಂಗಕ್ಕೆ ಸೇರಿದವರು. ಇವತ್ತು ಬೇರೆ ಬೇರೆ ಕುವಿ ವೀರಭದ್ರಪ್ಪರು ಇರ್ಬೋದು, ನಮ್ಮ ಸಾಹಿತ್ಯಿಕವಾಗಿರುವವರು,
ಬಹಳ ನಾನು ಇಷ್ಟಪಡುವಂಥ ನನ್ನ ಹಿರಿಯರು, ನನ್ನ ತಂದೆಗೆ ಭಾಳಷ್ಟು ಹತ್ತಿರ ಇರುವಂಥ ನಮ್ಮ ತೇಜಸ್ವಿಯವರ ಅಜ್ಜ ಅಮ್ಮೆಂಬಳ ಬಾಳಪ್ಪರವರು ಇವತ್ತೊಂದು ಸ್ಪೋರ್ಟ್ಸ್ನಲ್ಲಿ ಹಾಕಿಯನ್ನು ಲೀಡ್ ಮಾಡ್ತಾ ಇರುವಂಥ, ಮಹಿಳಾ ತಂಡವನ್ನು ಲೀಡ್ ಮಾಡುವಂಥ ಒಬ್ಬ ಪಂಜಾಬಿಯ ನಾಯಕಿ ಇರ್ಬೋದು, ಅವರು ಕೂಡ ನಿಮ್ಮ ಜನಾಂಗಕ್ಕೆ ಸೇರಿದ್ದು ಎಂಬುದನ್ನು ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತಾ ಇದೆ. ಯಾಕೆಂತ ಹೇಳಿದರೆ ಎಷ್ಟೋ ಸಲ ನಮ್ಮ ಜನಾಂಗದಲ್ಲೇ ಯಾರಿದ್ದಾರೆ, ನಮ್ಮವರು ಯಾರಿದ್ದಾರೆ ಎಂಬುದು ತಿಳಿಯದೇ ನಮ್ಮ ದುರಂತ ಒಂದು. ಇಂಥ ಸಂದರ್ಭದಲ್ಲಿ ನಮ್ಮ ಇಡೀ ಸಮಾಜದಲ್ಲಿ ಈಗ ನಮ್ಮ ರಾಜ್ಯವನ್ನೇ ಗಮನಿಸಿದರೆ ಕುಂಬಾರ, ಕುಲಾಲ, ಮೂಲ್ಯ, ಹಾಂಡ, ಗುಣಗ, ಚಕ್ರಸಾಲಿ, ಪ್ರಜಾಪತಿ ಮೊದಲಾದ ಹಲವಾರು ಹೆಸರುಗಳನ್ನು ನಾಮಾಂಕಿತವನ್ನು ಇಟ್ಟುಕೊಂಡು ತಾವುಗಳೆಲ್ಲ ಬದುಕನ್ನು ಮಾಡುವವರು. ಇವತ್ತು ನೀವು ಬಹಳಷ್ಟು ಸಂಘಟಿತರ ಆಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇವತ್ತು ತಮ್ಮ ಬದುಕನ್ನು ತೆಗೆದು ನೋಡಿ, ಒಂದು ಇವತ್ತೊಂದು ಇಡೀ ಒಂದು ಪರಿಸರ ಒಂದು ಉಳಿಕೆಗಾಗಿ ಅಥವಾ ಒಂದು ಮಡಿಕೆಯ ಇಡೀ ಒಂದು ಇದನ್ನು ಉಳಿಯುವುದಕ್ಕಾಗಿ ಕುಂಬಾರಿಕೆ ಎಂಬುದು ಉಳಿಲೇಬೇಕಾಗಿದೆ. ಇಂಥ ಒಂದು ಜನಾಂಗದಕ್ಕೆ ನಾವು ಇಡೀ ಒಂದು ಸಮಸ್ತರು ಒಂದು ಸಹಾಯ ಮಾಡಬೇಕಾದಂಥ ಒಂದು ಅಗತ್ಯ ಇದೆ. ಇವತ್ತು ಇಡೀ ಮಣ್ಣನ್ನು ನಂಬಿ ಒಂದು ಜೀವನ ಮಾಡುವವರು ನೀವು, ಒಕ್ಕಲುತನ ಮಾಡುವವರು. ಈಗ ಇಡೀ ಮಣ್ಣನ್ನು ನಂಬಿ ಜೀವನ ಮಾಡುವವರು ಎರಡು ಜನಾಂಗವನ್ನು ನಾವು ಗಮನಿಸ್ತೇವೆ. ಒಂದು ಒಕ್ಕಲುತನ ಮಾಡಿ ಒಂದು ಜೀವನ ಮಾಡುವವರು, ಅವರು ಒಂದು ಮಣ್ಣನ್ನೇ ನಂಬಿಕೊಂಡು ಇರುವವರು. ಅದೇ ರೀತಿ ನಿಮ್ಮ ಒಂದು ಕುಂಬಾರ ಜನಾಂಗವು ಕೂಡ ಒಂದು ಮಣ್ಣನ್ನು ನಂಬಿ ಜೀವನ ಮಾಡುವವರು ಆಗಿದ್ದುಕೊಂಡು ಇದ್ದವರು ನೀವು. ಈಗ ನಾವು ಪಲ್ಲಟನ ಮಾಡಿರ್ಬೋದು ನಮ್ಮ ಇಡೀ ಒಂದು ಕ್ರಿಯೆಯನ್ನು, ಆದರೆ ನಾವು ಪ್ರಾರಂಭದಲ್ಲಿ ಈ ಮಣ್ಣನ್ನು ನಂಬಿಕೊಂಡು ಇದ್ದವರು. ಇವತ್ತು ಅದರಲ್ಲೂ ಇವತ್ತು ಕುಂಬಾರರು ಒಂದು ವಿಶಿಷ್ಟ, ಯಾಕೆಂತ ಹೇಳಿದರೆ ಮಣ್ಣಿನಲ್ಲಿ ಒಂದು ಕಲೆಯನ್ನು ಸೃಷ್ಟಿಸಬಲ್ಲವರು. ಒಕ್ಕಲುತನ ಮಾಡುವವರು ಮಣ್ಣನ್ನು ಬದುಕಿಗಾಗಿ ಮಾತ್ರ ಅವಲಂಬಿಸಿದರೆ, ಕುಂಬಾರರು ಮಣ್ಣಿನಲ್ಲಿ ಇರುವಂಥ ಸೃಜನಶೀಲತೆಯನ್ನು ತೋರಿಸಿಕೊಂಡು ಇವತ್ತು ಸರ್ವಶ್ರೇಷ್ಠವಾದಂಥ ಒಂದು ಕೆಲಸವನ್ನು ಮಾಡುವವರು. ಯಾವುದೇ ಒಂದು ಸೃಷ್ಟಿ ಶೂನ್ಯದಿಂದ ಉದ್ಭವವಾಗುವುದಿಲ್ಲ. ಕುಂಬಾರರು ಮಣ್ಣನ್ನು ಹೇಗೆ ಹದ ಮತ್ತು ಪಾಕ ಮಾಡ್ತಾರೆ ಎಂದರೆ, ಅದು ಇನ್ನೊಂದು ಬಗೆಯ ಬ್ರಹ್ಮಸೃಷ್ಟಿಯೇ ಸರಿ. ಲೋಹದ ಬಳಕೆ ಆಗುವುದಕ್ಕಿಂತ ಮುಂಚೆ ಮನುಷ್ಯ ಬೇಯಿಸಿ ತಿನ್ನುವಂಥ ಪ್ರವೃತ್ತಿಯನ್ನು ಕಲಿಯುವುದಕ್ಕಿಂತ ಮುಂದೆ ಬೆಳೆಯುವುದನ್ನು ತಿನ್ನುವುದಕ್ಕೆ ಮತ್ತು ಅದನ್ನು ಇದರೆಲ್ಲ ಮುಂದೆ ಕುಂಬಾರನು ಹುಟ್ಟು ಈ ಲೋಕದಲ್ಲಿ ಆಗಿತ್ತು ಎಂಬುದನ್ನು ನಮಗೆ ನಮ್ಮ ಇತಿಹಾಸ ತೆಗೆದರೆ ಗೊತ್ತಾಗ್ತದೆ. ಯಾಕೆಂದರೆ ಕುಂಬಾರ ಸೃಷ್ಟಿಸುವ ಮಡಕೆ ಇಲ್ಲದೆ ಇರ್ತಿದ್ದರೆ ಮನುಷ್ಯ ಸಂಕುಲಕ್ಕೆ ಸಸ್ಯವಿರಲಿ ಮಾಂಸ ಇರಲಿ ಯಾವುದನ್ನು ಬೇಯಿಸಿ ತಿನ್ನಲು ಆಗ್ತಿರಲಿಲ್ಲ. ಯಾವ ಒಂದು ಮಸಾಲೆ ಪದಾರ್ಥವನ್ನು ಸೇರಿಸಲಾಗ್ತಿರಲಿಲ್ಲ, ಯಾವ ದ್ರಾವಣವನ್ನು ಕಲಿಸಲಾಗ್ತಿರಲಿಲ್ಲ. ಈ ಅರ್ಥದಲ್ಲಿ ಇಡೀ ಭೂಮಿಯೇ ಒಂದು ದೊಡ್ಡ ಮಡಿಕೆ. ಈ ಮಡಿಕೆ ಒಳಗೆ ಅನೇಕ ಮಡಿಕೆಗಳನ್ನು ಸೃಷ್ಟಿಸಿದಂಥ ಕುಂಬಾರರು ನಿಜವಾದ ಅರ್ಥದಲ್ಲಿ ಈ ಭೂಮಿಯ ಪುತ್ರರು ಅಂತ ಹೇಳುವುದು ಬಹಳ ಸರಿ ಎಂದಂತ ಇದೆ. ಕುಂಬಾರನಿಗೆ ಒಂದು ತಾಯಿಯ ಹಾಗೆ ಒಂದು ಗುಣ ಇದೆ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಒಂದು ತಾಯಿಯ ಗುಣ ಕುಂಬಾರರಿಗಿದೆ. ಈ ಕುಂಬಾರ ಯಾವ ಒಂದು ಸಾಮಾನ್ಯ ಮಣ್ಣನ್ನು ತೆಗೆದುಕೊಂಡು ತನ್ನ ಕೈಯಿಂದ ಗುದ್ದಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತನ್ನ ಕಾಲಿನಿಂದ ಹದ ಮಾಡಿ ಇವತ್ತು ಅದನ್ನು ಹದ ಮಾಡಿದ ಮೇಲೆ ಆ ಹದವಾದಂಥ ಮಣ್ಣನ್ನು ಒಂದು ತಿರುಗುವ ಯಂತ್ರದ ಒಳಗೆ ಇಟ್ಟುಕೊಂಡು ಒಂದು ಕೈಯಲ್ಲಿ ಆಧರಿಸ್ತಾ ಇನ್ನೊಂದು ಕೈಯಲ್ಲಿ ತಟ್ಟುತ್ತಾ ಬಹಳ ಒಳ್ಳೆಯ ಒಂದು ಮಡಕೆಯನ್ನು ಸೃಷ್ಟಿ ಮಾಡ್ತಾನೆ. ತಾಯಿ ಕೂಡ ಹಾಗೆ ತನ್ನ ಗರ್ಭದಲ್ಲಿ ಹುಟ್ಟಿದಂತಹ ಒಂದು ಮಗುವನ್ನು ಆಮೇಲೆ ಆ ಮಗುವಿಗೆ ಒಂದು ಕೈಯಿಂದ ಆಧರಿಸ್ತಾ ಪ್ರೀತಿಸ್ತಾ ಅದರ ಎಲ್ಲ ಏಳಿಗೆಯನ್ನು ನೋಡುತ್ತಾ ಇನ್ನೊಂದು ಕೈಯಲ್ಲಿ ತಟ್ಟುತ್ತಾ ಆ ಮಗುವನ್ನು ಸುಂದರವಾಗಿ ನಾಡಿಗೆ ಅರ್ಪಣೆ ಮಾಡ್ತಾರೆ. ಇದೇ ತಾಯಿಯ ಗುಣ ಇವತ್ತು ಒಂದು ಕುಂಬಾರನಿಗೂ ಇದೆ ಎಂಬುದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕುಲಾಲ್ ನಮ್ಮ ಇಲ್ಲಿಯ ಅಧ್ಯಕ್ಷರು ಡಾಕ್ಟರ್ ಕುಲಾಲ್ರವರು ಬಹಳ ಸುಂದರವಾಗಿ ಮಾತನಾಡಿದರು. ಅವರು ನಾನು ನೋಡಿದಾಗ ಅವರಿಗೆ ಕೋಪ ಬರುವುದು ಬಹಳ ಕಡಿಮೆ. ಬಹಳ ಸಜ್ಜನರು, ಬಹಳಷ್ಟು ಸಜ್ಜನರು, ನನಗೆ ಬಹಳ ಪ್ರಿಯವಾದಂಥ ವ್ಯಕ್ತಿ. ಇವತ್ತು ಅವರು ಹೇಳುವಾಗ ಅದರ ಹಿಂದೆ ಇರುವಂಥ ದುಃಖ ನಮಗೆ ಅರ್ಥ ಆಗ್ತಾ ಇದೆ. ಇವತ್ತು ನಾವು ಒಟ್ಟು ನಮ್ಮ ಸಮಾಜವನ್ನು ತೆಗೆದುಕೊಳ್ಳುವಾಗ ನಮಗೀಗ ಹೇಳುವಾಗ ಹೇಳಲಿಕ್ಕಾಗ್ತದೆ, ಏನಪ್ಪ ಇದು ಜಾತಿ ಸಂಘಟನೆ, ಇದನ್ನು ತಂದು ಈ ಕಲೆಗೂ ತಂದರು. ಒಂದು ಯಕ್ಷಗಾನಂಥ ಮಹಾಕಲೆಯನ್ನು ಇವತ್ತು ಜಾತಿ ಸಂಘಟನೆಯಲ್ಲಿ ಆಗ್ತಾ ಇದೆ. ಅಥವಾ ಒಂದು ಇಡೀ ಕ್ರೀಡಾಕೂಟವನ್ನು ಇವತ್ತು ಜಾತಿ ಸಂಘಟನೆಯಲ್ಲಿ ಆಗ್ತಾ ಇದೆ. ಇದು ದುರಂತ ಅಂತ ಹೇಳುವಂಥ ಜನಗಳು ಇದ್ದಾರೆ. ನಾನು ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದರೆ ಇದಕ್ಕೆ ನಂಗೆ ಗೊತ್ತು, ಕ್ರೀಡೆಗೆ ಮತ್ತು ನಮ್ಮ ಕಲೆಗೆ ಜಾತಿ ಇಲ್ಲ, ಭಾಷೆ ಇಲ್ಲ, ಮತ ಇಲ್ಲ ಎಂಬುದು ನಮಗೆ ಗೊತ್ತು. ಆದರೆ ಕೆಲವು ಸಂದರ್ಭದಲ್ಲಿ ನಮಗೆ
ಇಂಥ ಒಂದು ಭವ್ಯವಾದ ಕಲೆಯಲ್ಲೂ ನಮ್ಮ ಜನಾಂಗದವರು ಎಷ್ಟು ಮಂದಿ ಇದ್ದಾರೆ. ಇವತ್ತು ಯಕ್ಷಗಾನದಂಥ ಇಂಥ ಮಹಾಕಲೆಯಲ್ಲಿ ಇವತ್ತೊಂದು ಭಾಗವತಿಗೆ ಮಾಡಲಿಕ್ಕೆ ಅಥವಾ ಒಂದು ಮದ್ದಲೆ ನುಡಿಸಲಿಕ್ಕೆ ಅಥವಾ ಚೆಂಡೆ ಬಡಿಲಿಕ್ಕೆ ಅಥವಾ ಎಲ್ಲ ಥರದ ವೇಷವನ್ನು ಮಾಡಲಿಕ್ಕೆ ನಮ್ಮವರು ಎಲ್ಲರೂ ಈ ಒಂದು ಕಲೆಯಲ್ಲಿ ಇದ್ದಾರೆ ಎಂಬುದು ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲದಂಥ ವಿಷಯ. ಇಂಥ ಸಂದರ್ಭದಲ್ಲಿ ಇವತ್ತು ಕೆಲವು ಸಲ ನಮಗೆ ಸಂಘಟನೆ ಮಾಡಲಿಕ್ಕೆ ಇಂಥ ಕಲೆಗಳು, ಇಂಥ ಕ್ರೀಡಾಕೂಟಗಳು ಭಾಳ ಅತಿ ಅಗತ್ಯ. ಇವತ್ತು ಅವರ ಮಾತಿನಲ್ಲಿ ನಮಗೆ ಅರ್ಥವಾಗ್ತಾ ಇದೆ, ದುಃಖ ಅರ್ಥವಾಗ್ತಾ ಇದೆ. ಖಂಡಿತ ನಾವು ನಮ್ಮ ಕೂಗು ಕೇಳಬೇಕು, ನಮ್ಮ ಸಂಘಟನೆ ಬರಬೇಕು. ಇವತ್ತು ಎಲ್ಲ ಸಂಘಟನೆಗಳನ್ನು ತಾವು ನೋಡಿ ಹೇಗೆ ಬೀದಿಗೆ ಇಳಿತಾರೆ, ಹೇಗೆ ಧ್ವಂಸ ಮಾಡ್ತಾರೆ. ಅವರ ಕೂಗುಗಳು ಹೆಚ್ಚು ವಿಶಿಷ್ಟವಾಗಿರ್ತದೆ, ಯಾವ ಸಂದರ್ಭದಲ್ಲಿ ಹೇಗೆ ತೋರಿಸಿಕೊಡ್ತಾರೆ ಎಂಬುದನ್ನು ನೋಡಿ. ಯಾಕೆ ಅಂತ ಹೇಳಿದರೆ, ಖಂಡಿತ ವೇದವ್ಯಾಸ ಕಾಮತರು ಅಥವಾ ರಾಜಕೀಯ ಮುತ್ಸದಿಗಳು ನನ್ನ ಮಾತನ್ನು ಅಪಾರ್ಥ ಮಾಡಬೇಡಿ. ನಾವೆಲ್ಲ ತಿಳ್ಕೊಂಡ ಹಾಗೆ ನಮ್ಮ ರಾಜಕೀಯ ಶಕ್ತಿಗೆ ಅವ್ರಿಗೆ ಕಣ್ಣಿದ್ರೂ ಅವರು ಕುರುಡರಾಗಿ ಕಾಣ್ತಾ ಇದ್ದಾರೆ. ಇವತ್ತು ಅವರಿಗೆ ಕಿವಿದ್ದರೂ ಕಿವುಡರಾಗಿರ್ತಾರೆ, ಅವರಿಗೆ ಹೃದಯವಿದ್ದರೂ ಹೃದಯವಂತಿಗೆ ಇಲ್ಲದಾಗಿರ್ತಾರೆ. ಇವರಿಗೆ ಎಂಥ ಸಮಾಜ ಇವತ್ತು ಇಂಥ ಒಂದು ನಾಡಿನ ಸಂಪತ್ತಿರುವಂಥ ಒಂದು ಕುಲಾಲದ ಸಮಾಜಕ್ಕೆ ಒಂದು ಸರಿಯಾದ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳುವಾಗ ನಮಗೆಲ್ಲ ಬೇಸರವಾಗ್ತದೆ. ಇಂಥ ಸಂದರ್ಭದಲ್ಲಿ ನಮಗೆ ಕೆಲವು ಸಂಘಟನೆಗಳು ಬಹಳ ಅಗತ್ಯ. ಅದು ಯುವ ಶಕ್ತಿ ಇರಲಿ, ಮಹಿಳಾ ಶಕ್ತಿ ಇರಲಿ, ಯಾವ ಶಕ್ತಿಯಾಗಿರಲಿ, ನಾವು ಅದನ್ನು ಮಾಡಲೇಬೇಕಾಗ್ತದೆ, ತೋರಿಸಲೇಬೇಕಾಗ್ತದೆ. ಸರ್ಕಾರಕ್ಕೆ ತೋರದೆ ಹೋದರೂ ಕೂಡ ನಮ್ಮ ಸಮಾಜದಲ್ಲಿರುವಂಥ ಜನಗಳಿಗಾದರೂ ನಮ್ಮ ಶಕ್ತಿ ಏನು ಅಂತ ನಾವು ಹಲವು ಬಾರಿ ತೋರಿಸ್ಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ಖಂಡಿತ ನೀವು ಸಂಘಟನೆಗಳು ಆಗಬೇಕು, ಆಗಿಕೊಂಡು ಸರಿಯಾದ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಬೇಕು. ಒಂದು ಕಾಲದಲ್ಲಿ 2010ರಲ್ಲಿ ಈ ಒಂದು ನಿಗಮ ಸ್ಥಾಪನೆ ಆದದ್ದು, ಅದಕ್ಕೊಂದು 20 ಕೋಟಿ 15 ಕೋಟಿ ದುಡ್ಡು ಬಂದದ್ದು, ಇದೆಲ್ಲ ಸರಿ. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿ ಸರ್ಕಾರಗಳು ಇವತ್ತು ಬರ್ತದೆ, ನಾಳೆ ಹೋಗ್ತದೆ, ಬೇರೆ ಬೇರೆ ಪಕ್ಷಗಳು ಬರ್ತದೆ, ಬರದೆ ಹೋಗ್ತದೆ. ಆದರೆ ಸ್ವತಂತ್ರವಾಗಿ ಆ ಒಂದು ಜನಾಂಗಕ್ಕೆ ಒಂದು ಸರಿಯಾದ ಒಂದು ಮಂಡಳಿ ಬೇಕು. ಅದಕ್ಕೆ ಸರಿಯಾದ ಒಂದು ದುಡ್ಡು ಪ್ರತಿ ಬಜೆಟ್ನಲ್ಲೂ ಸಿಕ್ಕುವುದಾಗಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು. ನಾವೇನು ದೊಡ್ಡ ಬೇರೆ ಬೇರೆ ರಾಜಕೀಯ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡೋದಲ್ಲ. ಬಹುಶಃ ಲಕ್ಷ್ಮೀ ಸಾಗರ್ರವರು ಅವರು ಕೊನೆಯ ಒಂದು ನಿಮ್ಮ ಜನಾಂಗದ ಒಬ್ಬರು ಮಂತ್ರಿ ಆಗಿದ್ದರು ಅಂತ ನಾನು ತಿಳ್ಕೊಂಡವ. ಇವತ್ತು ಸರಿ, ನಮಗೇನು ಅಂಥ ದೊಡ್ಡ ಆಗಬೇಕು ಅಂತ ಆಶೆ ಇಲ್ಲ, ಆದರೆ ನಮಗೆ ಸಿಗಬೇಕಾದಂಥ ನ್ಯಾಯ, ಸಿಗಬೇಕಾದ ನಮ್ಮ ಧರ್ಮ, ಈ ದೃಷ್ಟಿಯಲ್ಲಿ ಖಂಡಿತ ನಾವು ಬಹಳಷ್ಟು, ನಾನು ಖಂಡಿತ ರಾಜಕೀಯ ಮಾತನಾಡೋಲ್ಲ, ನಾನು ಎಂದೂ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನು ಅಲ್ಲ. ಆದರೆ ಒಂದು ಒಳ್ಳೆಯ ಪ್ರಧಾನಿ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ನಮಗೊಂದು ಅನಿಸ್ತಾ ಇದೆ. ಅದೇ ರೀತಿ ಈಗ ಒಂದು ಹೊಸ ಸರ್ಕಾರ ಬಂದಿದೆ. ಈ ಸರ್ಕಾರ ಬಂದಾಗ ನಮ್ಮ ಜಿಲ್ಲೆಯಲ್ಲಂತೂ ನಮಗೆಲ್ಲ ಇಷ್ಟ ಇರುವಂಥ ನಮ್ಮ ಪ್ರತಿನಿಧಿಗಳು ಬಂದಿದ್ದಾರೆ, ವೇದವ್ಯಾಸ ಕಾಮತರು ಇದ್ದಾರೆ. ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿದೆ, ತಾವುಗಳು ನಮ್ಮ ಜಿಲ್ಲೆಯನ್ನು ಅರ್ಥ ಮಾಡಿಕೊಂಡಲ್ಲ, ಇಡೀ ರಾಜ್ಯವನ್ನು ಅರ್ಥ ಮಾಡಿಕೊಂಡು ಇಡೀ ಒಂದು ಕುಲಾಲ ಜನಾಂಗಕ್ಕೆ, ಈ ಕುಂಬಾರ ಜನಾಂಗಕ್ಕೆ ಉಂಟು, ಅದಕ್ಕೊಂದು ಸರಿಯಾದ ಪ್ರಾತಿನಿಧ್ಯ ಕೊಡುವ ಹಾಗೆ, ಸರಿಯಾದ ನ್ಯಾಯ ಕೊಡುವ ಹಾಗೆ ತಾವುಗಳು ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಎಂಬುದು ನಾನು ಅವರೆಲ್ಲರ ಪರವಾಗಿ ನಾನು ಸೇರಿಕೊಂಡು ನಿಮ್ಮಲ್ಲಿ ವಿನಂತಿ ಮಾಡುವ. ನಿಮ್ಮಲ್ಲಿ ವಿಶ್ವಾಸ ಇದೆ, ಖಂಡಿತ ಆಗ್ತದೆ ಎಂಬ ಒಂದು ನಂಬಿಕೆ ಇದೆ ನಮಗೆ. ಖಂಡಿತ ಅದು ಅವರ ಪರವಾಗಿ ನಾನು ಹೇಳೋದು, ಈ ಒಂದು ಸರ್ಕಾರದಲ್ಲಿ ಇದು ಆಗ್ತದೆ ಎಂಬ ಒಂದು ನಂಬಿಕೆ ನಮಗಿದೆ. ಮತ್ತು ನಾನು ಹೆಚ್ಚು ಉದ್ದ ಮಾತನಾಡಿದೆ. ಇವತ್ತಿನ ಯಕ್ಷಗಾನವನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು. ನಾನಂತೂ ಒಂದು ದೇಶದ ಬಗ್ಗೆ ಅಪಾರವಂತ ಗೌರವ ಇದ್ದವ, ನನಗೆ ಯಾರ ಮೇಲೂ ಯಾವ ದೇಶದ ಮೇಲೂ ನನಗೆ ಕೋಪ ಇಲ್ಲ. ಆದರೆ ನಮ್ಮ ದೇಶದ ಬಗ್ಗೆ ನಮಗೆ ಸ್ವಾಭಿಮಾನ ಎಂಬುದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಇವತ್ತು ಒಂದೇ ಮಾತರಂ ಎಂಬ ಒಂದು ಸಂಗತಿಯನ್ನು ಇಟ್ಕೊಂಡು ನೀವು ಪ್ರದರ್ಶಿಸಿದಂಥ ಯಕ್ಷಗಾನವನ್ನು ನಾನೊಬ್ಬ ಕಲಾವಿದನಾಗಿ ನೋಡಿದೆ, ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ನಿಮ್ಮ ಇಡೀ ಹಿಮ್ಮೇಳ ಮುಮ್ಮೇಳ ಸಣ್ಣ ಪುಟ್ಟ ತಪ್ಪುಗಳನ್ನು ತುಂಬ ಹೇಳ್ಬೋದು. ನಿಮ್ಮನ್ನೊಂದು ಪಕ್ವಾದಂಥ ಕಲಾವಿದರಾಗಿ ನನಗೆ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಈ ಇತಿಮಿತಿಯಲ್ಲಿ ನೀವು ಮಾಡಿದಂಥ ಒಂದು ಕೆಲಸ ಇದು ಅದ್ಭುತವಾದಂಥ ಕೆಲಸ. ಯಾಕೆಂತ ಹೇಳಿದರೆ ನಮ್ಮ ಒಂದು ಈ ನೆಚ್ಚಿನ ಕಲೆಯನ್ನು ನಾವು ಎಲ್ಲರೂ ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದರ ಜೊತೆ ನಾನು ಹಿಂದೆಯೂ ಹೇಳಿದ್ದೇನೆ, ಇವತ್ತು ನಾನು ಹೇಳ್ತೇನೆ, ನಿಮ್ಮ ಒಂದು ದೊಡ್ಡ ಸಮಾವೇಶ, ನಾವು ಹೇಗೆ ಈಗ ಒಂದು 25 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಇದ್ದಾರಂತ ನಾವು ಬಹಳಷ್ಟು ಬಾರಿ ಹೇಳ್ತಾ ಇದ್ದೇವೆ, ನಮ್ಮ ಜಿಲ್ಲೆಯಲ್ಲೂ 4 ಲಕ್ಷ ಜನ ಇದ್ದೇವೆ ಅಂತ ಹೇಳ್ತೇವೆ. ಆದರೆ ಒಮ್ಮೆ ಅದರ ಶಕ್ತಿಯನ್ನು ನಾವು ತೋರಿಸಬೇಕಾಗಿದೆ. ಆಮೇಲೆ ನಿಮ್ಮ ಇಡೀ ನೀವು ಬೆಳೆದಂಥ ರೀತಿ, ಆ ಮಣ್ಣನ್ನು ನಂಬಿಕೊಂಡು ನೀವು ಮಾಡಿದಂಥ ಹಲವಾರು ವಿಚಾರಗಳು, ಅದೆಲ್ಲವನ್ನೂ ಒಮ್ಮೆ ಪ್ರದರ್ಶನ ಮಾಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಬೇಕು. ಎಂದೂ ನೀವು ದೊಡ್ಡ ಕಷ್ಟಪಡಬೇಡಿ. ನನಗೆ ಗೊತ್ತು ನೀವು ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿರುವವರು. ಇಂಥ ಸಂದರ್ಭದಲ್ಲಿ ಒಂದು 15-20 ಸಾವಿರ ಜನ ಒಂದೇ ಕಡೆಯಲ್ಲಿ ಸೇರುವಂಥ ದೊಡ್ಡ ಸಭಾಂಗಣ ನಮ್ಮಲ್ಲಿದೆ, ನಮ್ಮ ಆಳ್ವಾಸ್ ಸಂಸ್ಥೆಯಲ್ಲಿದೆ. ಯಾರೇ ಹೊರಗಿಂದ ಬರಲಿ, ಎಷ್ಟು ಸಾವಿರ ಜನ ಬರಲಿ, 10-15 ಸಾವಿರ ಜನ
20,000 ಜನ ನಮ್ಮ ರಾಜ್ಯದಿಂದ ಬಂದರೂ ಕೂಡ ಅವರಿಗೆ ಆಸರೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ನಿಮ್ಗೆ ಗೊತ್ತು, ನಮ್ಮ ನುಡಿಸಿಗೆ ಆಗುವಾಗ 10-30,000 ಜನ ಬಂದು ನಮ್ಮ ಮೂಡುಬಿದಿರೆಯಲ್ಲಿ ನಿಲ್ತಾರೆ 4 ದಿವಸ ಕಾಲ. ಇಂಥ ಸಂದರ್ಭದಲ್ಲೂ ಖಂಡಿತ ಸಮಯಗಳನ್ನೆಲ್ಲ ಸರಿಯಾಗಿ ಜೋಡಣೆ ಮಾಡಿದರೆ ನಮಗೆ ಈ ವ್ಯವಸ್ಥೆಯನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯ. ಇಂಥ ದೃಷ್ಟಿಯಲ್ಲಿ ನಾನು ಅಧ್ಯಕ್ಷರಲ್ಲೂ ಬೇಡೋದು, ನಮ್ಮ ಕುಲಾಲರ ಡಾಕ್ಟರಲ್ಲೂ ಬೇಡೋದು, ನಿಮ್ಮಲ್ಲೂ ಬೇಡೋದು, ನೀವೊಂದು ಇಂಥ ಒಂದು ಸಮಾವೇಶವನ್ನು ಮಾಡೋದಾದರೆ ಅದರ ಹಿಂದೆ ನಾನು ಖಂಡಿತ ಒಂದು ಸಂಘಟನಾತ್ಮಕವಾಗಿ ನಾನೂ ಒಬ್ಬ ನಿಮ್ಮ ಜನಾಂಗಕ್ಕೆ ಸೇರಿದವ ಎಂಬುದನ್ನೇ ಹೇಳಿಕೊಂಡು ನಾನು ಖಂಡಿತ ಆ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೊಂದು ಕಲಾತ್ಮಕವಾದಂಥ, ಅದಕ್ಕೊಂದು ಬಹಳ ಸುಂದರವಾದಂಥ ರೂಪವನ್ನು ಕೊಡಬೇಕಾದಂಥ ಒಂದು ಆದ್ಯ ಕರ್ತವ್ಯ ಇದೆ ಎಂಬುದನ್ನು ಹೇಳಿಕೊಂಡು ನನಗೆ ಎಷ್ಟೋ ಬಾರಿ ದುಃಖವಾಗ್ತದೆ. ನಾನು ಸ್ವಲ್ಪ ಕಲೆಯ ಬಗ್ಗೆ ಆಸಕ್ತಿ ಇರುವವ, ಹೋದಲ್ಲಿ ನಾನು ಹಲವಾರು ಇದನ್ನು ಕಲಾತ್ಮಕವಾದಂಥ ವಸ್ತುಗಳನ್ನು ಹಿಡ್ಕೊಂಡು ಬರುವವ. ನನಗೆ ಬಹಳ ನಾನು ಒತ್ತನ್ನು ಒಂದು ಮಣ್ಣಿಗೆ ಕೊಡುವುದರಿಂದ, ಅದು ಆವೆ ಮಣ್ಣಿಗೆ ಕೊಡುವುದರಿಂದ, ನಾನು ಎಲ್ಲೇ ಯಾವ ರಾಜ್ಯದ ಒಂದು ಟೆರಿಕೋಟೆಗೆ ಸಂಬಂಧಪಟ್ಟದ್ದು ಏನಿದ್ರೂ ಕೂಡ ಅದನ್ನು ಹೊತ್ತುಕೊಂಡು ಬರೋದು ನನ್ನ ಕರ್ತವ್ಯ. ಪ್ರತಿ ಸಲ ನಾನು ಎಷ್ಟೋ ವಿಮಾನದಲ್ಲಿ ಕೂತ್ಕೊಂಡು ಅದು ಎಲ್ಲಾದರೂ ಇಟ್ಟರೆ ಅದು ಹೊಡೆದು ಹೋಗ್ತದೆ. ಅದನ್ನು ಕೈಯಲ್ಲಿ ಒಂದು ತಾಯಿ ಮಗುವನ್ನು ಇಟ್ಕೊಂಡು ಬಂದಾಗೆ ಆ ಕಲಾಕೃತಿಗಳನ್ನು ಭಾಳ ಜಾಗೃತಿಯಲ್ಲಿ ಕೈಯಲ್ಲಿ ಹೊತ್ತುಕೊಂಡು ಬರ್ತಾ ಇದೆ. ಭಾಳಷ್ಟು ಕಲಾಕೃತಿಗಳು ನನ್ನಲ್ಲಿ ಇದೆ. ಆದರೆ ಒಂದು ಬೇಸರ ಆಗೋದು ಏನು ಕೇಳಿದರೆ, ಇವತ್ತು ಇದನ್ನೆಲ್ಲ ಪ್ರಾರಂಭ ಮಾಡಿದವರು ಕುಂಬಾರ ಜನಾಂಗಕ್ಕೆ ಸೇರಿದವರು. ಆದರೆ ಇದು ಇಡೀ ಕಲಾತ್ಮಕವಂಥ ಈ ಕ್ರಿಯೆ ಇವತ್ತು ಹೈಜಾಕ್ ಆಗಿ ಬೇರೆ ಬೇರೆ ಜನಾಂಗಕ್ಕೆ ಹೋಗಿದೆ. ಕಲಾವಿದರ ಹೆಸರಿನಲ್ಲಿ ಯಾವ್ಯಾವ ಜನಾಂಗಕ್ಕೆ ಹೋಗಿದೆ. ಭಾಳ ಸೃಷ್ಟಿಗಳು ಇವತ್ತು ಆಗ್ತಾ ಇದೆ. ಇವತ್ತು ಒಂದು ಮಣ್ಣಿನ ಕೃತಿಗಳಿಗೆ ಒಂದು 50,000, 1 ಲಕ್ಷ ಅದಕ್ಕಿಂತ ಮೇಲೆ ಕೊಟ್ಟು ಬರುವಂಥದ್ದು ಆಗ್ತಾ ಇದೆ. ನನ್ನ ಕಣ್ಣೆದುರಿನಲ್ಲಿ ಇವತ್ತು ನಿಮ್ಮ ಜನಾಂಗ ಒಂದು ಕೋಲ್ನಲ್ಲಿ ಬೇಕಾದಷ್ಟು ಇವತ್ತು ನಿಮ್ಮ ಬೇರೆ ಬೇರೆ ಪಾತ್ರೆಗಳನ್ನು ಇಟ್ಕೊಂಡು ಎಲ್ಲಿಂದೋ ಒಂದು ಪೊಳಲಿಯಿಂದ ನಮ್ಮ ಮುಜಾರ್ನಂಥ ಊರಿಗೆ ಪಾಪ ಬಂದು ಅವರು ಮಾರ್ತಾ ಹೋಗುವುದು, ಮೈಯಲ್ಲಿ ಒಂದು ಬಟ್ಟೆಯೂ ಹಾಕದೆ ಒಂದು ಬೈರಾಸ್ನಲ್ಲಿ ಅವರ ಬೆವರುಗಳನ್ನು ಕಟ್ತಾ ಬಂದಲ್ಲಿ ಇಡುವುದು, ಅವರ ಒಂದು ಪ್ರಾಮಾಣಿಕತನ, ಕೊಟ್ಟಂಥ ಅಕ್ಕಿಯನ್ನು ಕೊಟ್ಟಂಥ ಭತ್ತವನ್ನು ಇಟ್ಕೊಂಡು ಹೋಗುವುದು, ಇದೆಲ್ಲ ನನ್ನ ಕಣ್ಣೆದುರಿನಲ್ಲಿ ಕಾಣ್ತಾ ಇದೆ. ಇಂಥ ಕಾಣ್ತಾ ಇರುವಾಗ ಇವತ್ತು ಆ ಕಸುಬು ಯಾರೋ ಒಂದು ವ್ಯಾಪಾರೀಕರಣದವರಿಗೆ ಸಿಕ್ಕಿಕೊಂಡು ಅದರ ಹೈಟೆಕ್ ಕೆಲವು ಯಂತ್ರತಂತ್ರಗಳು ಬಂದುಕೊಂಡು ಇಡೀ ಒಂದು ಇದು ಹೈಜಾಕ್ ಆಗಿ ಹೋಗುವಾಗ ಮಾತ್ರ ನನಗೆ ಬೇಸರವಾಗ್ತದೆ. ಯಾಕೆಂತೇಳಿದರೆ ಇದು ನಮ್ಮ ಈಗಿರುವಂಥ ನಿಮ್ಮಂಥ ಯುವಕರ ಕೈಗೆ ಸಿಕ್ಕಿಕೊಂಡು ನೀವೇ ಅದನ್ನು ಗಟ್ಟಿತನ ಮಾಡಿಕೊಂಡು ಈಗಿರುವ ಟೆಕ್ನಿಕ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಇಂಥ ಒಂದು ಅದ್ಭುತದ ಕೆಲಸದಲ್ಲಿ ನಿಮ್ಮ ಪಾಲಿಗೆ ಒಂದು ಏನಾದರೂ ಒಂದು ಅದರ ಫಲಿತಾಂಶ ಸಿಕ್ಕಿದರೆ ಅದು ಬಹಳ ದೊಡ್ಡ ಸಂತೋಷವಾಗ್ತದೆ. ಈ ದೃಷ್ಟಿಯಲ್ಲಿ ನಾನು ಎಷ್ಟೋ ಬಾರಿ ಪ್ರತಿಯೊಂದು ನಮ್ಮ ಕ್ಯಾಂಪ್ನಲ್ಲಿ ಕೆಳಕೊಟ್ಟವ್ರು ಬರ್ತಾರೆ, ನಾನು ಅವರ ಹತ್ರ ಕೇಳ್ತಾ ಇರ್ತೇನೆ, ನೀವು ಯಾವ ಜನಾಂಗಕ್ಕೆ ಸೇರಿದವರು ಅಂತ. ಬೇರೆ ಯಾವುದಕ್ಕಲ್ಲ, ಯಾರಾದರೂ ಒಬ್ಬ ಕುಂಬಾರ ಜನಾಂಗಕ್ಕೆ ಇದ್ದವ ಸಿಗ್ತಾನ ಅಂತ ನಾನು ಕಾಯೋದು. ನನಗೆ ಯಾರೂ ಸಿಕ್ಕುವುದಿಲ್ಲ. ನನಗೆ ಸಿಕ್ಕುವುದು ಎಲ್ಲಿವರೆಗೆ ಸಮಾಜ ಅಂತ ಹೇಳಿದರೆ ವೇದವ್ಯಾಸ ಕಾಮತ್ರೆ ನಿಮ್ಮ ಜನಾಂಗದವರೇ ಒಬ್ಬರು ವೆಂಕಿ ಅಂತ ಹೇಳುವವರು ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಇಡೀ ಮುಲ್ಕಿಯಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಅವರಲ್ಲಿ ಕೋಪ ಅಲ್ಲ, ಇರಲಿ, ಈಗ ಎಲ್ಲ ನಮ್ಮ ವೃತ್ತಿಗಳು ಪಲ್ಲಟನವಾಗಿದೆ. ಆದರೆ ನಿಮ್ಮ ಜನಾಂಗದ ಒಬ್ಬ ಯುವತಿ ಯಾರಾದರೂ ಒಬ್ಬರು ಇದನ್ನು ಈಗ ಹೈಟೆಕ್ ಮಾಡಿಕೊಂಡು ಬಂದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗಿಲ್ಲ ಅಂತ ಹೇಳಿಕೊಂಡು ಇವತ್ತು ನನಗೆ ಈ ಅವಕಾಶ ಕೊಟ್ಟಕ್ಕಾಗಿ, ನೀವಿಟ್ಟ ಪ್ರೀತಿಗಾಗಿ ನಾನು ಸಂಪೂರ್ಣ ಋಣಿಯಾಗಿದ್ದೇನೆ ಹೇಳಿಕೊಂಡು, ಆದರೆ ನನಗೆ ನಿಮ್ಮ ಸಮಾವೇಶ ಆಗುವವರೆಗೆ ನನಗೆ ಸಮಾಧಾನ ಇಲ್ಲ ಎಂಬ ಮಾತನ್ನೂ ಹೇಳಿಕೊಂಡು ನೀವು ಅದನ್ನು ಮಾಡಬೇಕು ಅಂತ ಹೇಳಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಪ್ರಯತ್ನಿಸುವ ಕುಲಾಲ ಸಮಾವೇಶದ ಹಿಂದೆ ನಾನಿದ್ದೇನೆ ಎನ್ನುವಂತ ಭರವಸೆಯ ಮಾತನ್ನಾಡಿದಂತೆ ಉದ್ಘಾಟನಾ ಭಾಷಣವನ್ನು ಮಾಡಿದಂತ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸನ್ಮಾನದ ಹೊತ್ತು. ಒಂದು 4 ಜನ ಹಿರಿಯ ಸಾಧಕರಿಗೆ ಈ ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡುವಂತ ಹೊತ್ತು. ಯಕ್ಷಗಾನದ ಹಿರಿಯ ಕಲಾವಿದರು ಆಗಿರುವಂತ ಶ್ರೀ ಬೇತಕುಂಜ ಕುಲಾಲ್ ತಮ್ಮನ್ನ ಸನ್ಮಾನದ ಸಿಂಹಾಸನಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಿರಿಯ ಯಕ್ಷಗಾನ ಕಲಾವಿದರು ಆಗಿರುವಂತ ಬೇತಕುಂಜ ಕುಲಾಲ್ ಯಕ್ಷರಂಗದಲ್ಲಿ ಅಪಾರ ಸಾಧನೆಗೈದಂತ ಬೇತಕುಂಜ ಕುಲಾಲ್ ರವರು ಇದೀಗ ಸನ್ಮಾನದ ಹೊತ್ತು. ಮಿತ್ತನಡ್ಕದ ಮುತ್ತುಮೂಲ್ಯ ಮತ್ತು ಅಬ್ಬು ದಂಪತಿಗಳ ಪುತ್ರನಾಗಿ ಜನಿಸಿದ ಕಲಾವಿದರು ಇವರು. ಇಂದಿನ ಸನ್ಮಾನಿತ ಬೇತಕುಂಜ ಕುಲಾಲ್
ಪ್ರಾಥಮಿಕ ವಿದ್ಯಾಭ್ಯಾಸವೇ ನಿಮ್ಮ ಜ್ಞಾನ ಶಿಕ್ಷಣ, ಮತ್ತೆಲ್ಲ ಕಲಿತದ್ದು ಸಮಾಜದ ಒಡನಾಡಿಯಾಗಿ. ಯಕ್ಷಗಾನದ ಕಲೆಗೆ ನೀವು ಮಾರು ಹೋಗಿ ಕುರಿಯ ವಿಠಲ ಶಾಸ್ತ್ರಿಗಳಲ್ಲಿ ನಾಟ್ಯಾಭ್ಯಾಸ ಮಾಡಿ ಮತ್ತೆ ಸೇರಿದಿರಿ ತೆಂಕುತಿಟ್ಟಿನ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ನಿತ್ಯ ವೇಷಧಾರಿಯಾಗಿ. ಖ್ಯಾತ ವೇಷಧಾರಿ ದಿವಂಗತ ಸಣ್ಣ ತಿಮ್ಮಪ್ಪರಿಂದ ಹನುಮಂತನ ಪಾತ್ರದ ತರಬೇತಿ, ಪೀಠಿಕೆ ವೇಷದ ತರಬೇತಿ ಜೊತೆಗೆ ನಾಟ್ಯ ಅಭ್ಯಸಿಸಿ ಯಕ್ಷ ಪರಂಪರೆಯ ಕುಣಿತ ಬಲ್ಲ ಕಲಾವಿದರು ನೀವು. ಮೂಲ್ಕಿ, ಕುತ್ಯಾಲ, ಸೌಕೂರು, ಇರ, ಕೊಲ್ಲೂರು, ಆದಿಸುಬ್ರಹ್ಮಣ್ಯ ಮೇಳಗಳಲ್ಲಿ ಕಲಾ ಸೇವೆಗೈದವರು. ಪ್ರಧಾನ ವೇಷಧಾರಿಯಾಗಿ ಮೆರೆದು ಆನೆ ಸವಾರಿಯಲ್ಲಿ ದೇವೇಂದ್ರನ ಒಡ್ಡೋಲಗ, ಅರ್ಜುನ, ಹಿರಣ್ಯಾಕ್ಷ ಮುಂತಾದ ಪುರಾಣ ಪಾತ್ರ, ಬುಧಬಾರೆ, ಚೆನ್ನಯ್ಯ, ದೊಗ್ಗಣ್ಣ ಕೊಂಡವರಂತ ಚರಿತ್ರೆಯ ಪಾತ್ರ, ಕಾಲ್ಪನಿಕ ತುಳು ಪ್ರಸಂಗದಲ್ಲೂ ಮರೆಯದ ಪಾತ್ರ ವಹಿಸಿದ ನಮ್ಮ ಸಮಾಜದ ಅದ್ಭುತ ಯಕ್ಷ ಕಲಾವಿದರು ನೀವು. ಸನ್ಮಾನ್ಯ ಬೇತ ಕುಂಜ ಕುಲಾಲ್ ಇವರನ್ನ ಈ ಸಂದರ್ಭದಲ್ಲಿ ನಮ್ಮ ಉದ್ಘಾಟಕರಾಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವರವರು, ನಮ್ಮ ಅತಿಥಿಗಳಾಗಿರುವಂಥ ಶ್ರೀ ವೇದವ್ಯಾಸ ಕಾಮತ್ರವರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾರ್ ಅವರು, ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ರು, ಪೃಥ್ವಿರಾಜ್ ಎಡಪದವರವರು, ದಯವಿಟ್ಟು ನಮ್ಮ ಸನ್ಮಾನದ ಉಸ್ತುವಾರಿಗಳಾಗಿರುವಂಥ ನಾರಾಯಣ್ ಪೆರ್ನೆ, ಸುಕುಮಾರ್ ಬಂಟ್ವಾಳ, ಅಕ್ಷಯ್ ಬಂಜನ್ರವರು, ಪ್ರಶಾಂತ್ ರವರು, ಸತೀಶ್ ಸಂಪಾಜೆ ಅವರು, ಜನಾರ್ದನ್ ಕಾವಿನಕಲ್ಲು, ಸತೀಶ್ ಜಕ್ರಿಬೆಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನದ ಜವಾಬ್ದಾರಿಯನ್ನು ಹೊತ್ತವರು ಇದೀಗ ಇನ್ನೋರ್ವ ಸನ್ಮಾನಿತರು ಆಗಿರುವಂಥ ವಂದೇ ಮಾತರಂ ಇದರ ಪ್ರಸಂಗ ಕರ್ತ ಶ್ರೀನಿವಾಸ್ ಸಾಲ್ಯಾನ್ ರವರು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀನಿವಾಸ್ ಸಾಲ್ಯಾನ್ ರವರು ಇಂದಿನ ಯಕ್ಷಗಾನವನ್ನ ರಚಿಸಿದಂಥ, ವಂದೇ ಮಾತರಂ ಯಕ್ಷಗಾನ ರಚಿಸಿದಂಥ ಶ್ರೀನಿವಾಸ್ ಸಾಲ್ಯಾನ್ ರವರು ತಮ್ಮನ್ನ ವೇದಿಕೆಯಲ್ಲಿರುವಂಥ ಸಿಂಹಾಸನಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಪರಿಚಯವನ್ನ ನೀಡಲಿಕ್ಕಿದ್ದಾರೆ ರಾಧಾಕೃಷ್ಣ ಬಂಟ್ವಾಳ್ರವರು. ಶ್ರೀಯುತ ಕಲಾ ಸಾಧಕ ಜಿ.ಕೆ. ಶ್ರೀನಿವಾಸ್ ಸಾಲ್ಯಾನ್ ಬೋದ್ಲೆಲ್ನ ಪರಿಸರದಲ್ಲಿ ಶಾಲಾ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದಂತಹ ಇವರು ಶಾಲಾ ಜೀವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರು. 1993ರಲ್ಲಿ ಊರುಗೊಂಜಿ ಮಾರಿ ಎನ್ನುವ ನಾಟಕ ರಚಿಸುವುದರ ಮೂಲಕ ನಾಟಕ ರಂಗಕ್ಕೆ ಪ್ರವೇಶ. ಮುಂದಕ್ಕೆ ಹಲವಾರು ನಾಟಕಗಳನ್ನು ರಚಿಸಿ ಪ್ರದರ್ಶನಕ್ಕೆ ಕಾರಣಕರ್ತರಾದವರು ಇವರು. ಯಕ್ಷಗಾನ ನೋಡುತ್ತಾ ನೋಡುತ್ತಾ ಯಕ್ಷಲೋಕಕ್ಕೂ ಆಕರ್ಷಿತರಾದ ಇವರು ಶ್ರೀ ನಿರಂಜನ ಸ್ವಾಮಿ ಯಕ್ಷಗಾನ ಮೇಳಕ್ಕೆ ಮಲೆತ ತೀರ್ಥ ಪ್ರಸಂಗವನ್ನು ನೀಡಿ ಪ್ರಸಿದ್ಧಿಯನ್ನು ಪಡೆದವರು. ನಿರಂತರ 9 ವರ್ಷಗಳ ಕಾಲ ಅದೇ ಮೇಳಕ್ಕೆ ಸಂಚಾಲಕರಾಗಿ ಮೇಳವನ್ನು ಮುನ್ನಡೆಸಿದವರು. ಕುಂಬೋದರಿ ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಒಂದು ಪ್ರಸಂಗಕ್ಕೆ ಕೂಡ ಪ್ರಸಂಗದ ಕರ್ತರಾಗಿ ಪ್ರಸಿದ್ಧಿಯನ್ನು ಪಡೆದಂತಹ ಇವರು ಸುಂಕದಕಟ್ಟೆ ಹಾಗೂ ಸಹಿತ್ತು ಮೇಳದ ಜೋಡಾಟ ಹಾಗೂ ಗೋಂದೆಲ್ನಲ್ಲಿ ಯಕ್ಷಗಾನ ಸಪ್ತಾಹ ಇವರ ಯಕ್ಷ ಸಾಧನೆಗೆ ಒಂದು ಉದಾಹರಣೆ ಎನ್ನಬಹುದು. ನಾಟಕ ಯಕ್ಷಗಾನ ಮಾತ್ರವಲ್ಲದೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ಸದಾ ಸಕ್ರಿಯವಾಗಿರುವಂತಹ ಇವರೇ ಇಂದಿನ ವಂದೇ ಮಾತರಂ ಪ್ರಸಂಗದ ಕರ್ತೃ ಎಂದು ಹೇಳುವುದಕ್ಕೆ ತುಂಬಾ ಅಭಿಮಾನವೆನಿಸುತ್ತದೆ. ಹೊತ್ತಿಗೆ ಮಣ್ಣಲ್ಲಿ ದುಡಿಯುತ್ತ ಮಣ್ಣಲ್ಲಿ ಹೊನ್ನನು ಕಂಡವರು, ನೇಮ ನಿಷ್ಠೆಗೆ ನೀತಿ ನಿಯತ್ತಿಗೆ ಒಂದೇ ಹೆಸರು ಕುಂಬಾರರು. ಇನ್ನೋರ್ವ ಯಕ್ಷ ಸಾಧಕರನ್ನು ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪ್ರಖ್ಯಾತ ಸ್ತ್ರೀ ಪಾತ್ರಧಾರಿಯಾದಂತಹ ಇವರು ಪಡೆದಂತಹ ಪ್ರಶಸ್ತಿಗಳು ಹಲವು. ಇವರು ಗಳಿಸಿಕೊಂಡದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು. ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಇವರು ಮೇಳದ ಚೌಕಿಗೆ ಬಂದು ಎಲೆ ಅಡಿಕೆ ಜಗಿಯುತ್ತಾ ಇತರರಿಗೂ ಕೊಡುತ್ತಾ ಅಂದಿನ ಪ್ರಸಂಗದ ಬಗ್ಗೆ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶನ ಮಾಡುವವರು. ನೇರ ನಡೆನುಡಿಯ ಇವರು ಯಾರ ಮನಸ್ಸನ್ನು ನೋಯಿಸುವ ವ್ಯಕ್ತಿಯಲ್ಲ. ತನ್ನ ಸಂಚಾಲಕತ್ವದ ಸುಂಕದಕಟ್ಟೆ ಮೇಳದಲ್ಲಿ 1 ವರ್ಷ ಸೇವಾ ಸಲ್ಲಿಸಿದ ಇವರು ತುಳು ಕನ್ನಡ ಎರಡೂ ಭಾಷೆಯಲ್ಲಿ ಕೂಡ ಪಾತ್ರವನ್ನು ಮಾಡಿ ಸೈ ಎನಿಸಿಕೊಂಡವರು. ಕಾಡಕಾಮಿನಿ, ಶ್ರೀ ಕುಂಬೋದರಿ ಕ್ಷೇತ್ರ ಮಹಾತ್ಮೆ, ಮಹಿಮೇದ ಮಚ್ಚೇಂದ್ರ, ಶ್ರೀ ಸುಂಕದಕಟ್ಟೆ ಕ್ಷೇತ್ರ ಮಹಿಮೆ ಮುಂತಾದ ಪ್ರಸಂಗಗಳ
ಪದ್ಯ ರಚನೆಯನ್ನು ಮಾಡುವುದು ಮಾತ್ರವಲ್ಲದೆ ಇಂದಿನ ಒಂದೇ ಮಾತರಂ ಪ್ರಸಂಗಕ್ಕೂ ಕೂಡ ಪದ್ಯ ರಚಿಸಿ ಪ್ರಸಂಗಕರ್ತರಾಗಿ ಮಿಂಚಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ತುಂಬಾ ಅಭಿಮಾನವೆನಿಸುತ್ತದೆ. ಬಣ್ಣ ಬಣ್ಣದ ಧ್ವಜದಡಿ ಮಾತೃ ಸಂಘದ ಜೀವನಾಡಿ ಶಾಲಿವಾಹನ ಸರ್ವಜ್ಞ ಗುಂಡಯ್ಯ ಕುಂಬಾರ ಮುಕುಟದ ರತ್ನಗಳು ಮಣ್ಣ ಬಣ್ಣದ ನಮ್ಮ ಸನ್ಮಾನಿತರು ಆಗಿರುವಂತಹ ಬೇತಕುಂಜ ಕುಲಾಲ್, ಶ್ರೀನಿವಾಸ್ ಸಾಲ್ಯಾನ್ರು, MK ರಮೇಶ್ ಆಚಾರ್ಯರವರ ಕಲಾ ಸಾಧನೆ ಇನ್ನು ಸಂಘಟನೆಗೆ ಯುವ ಸೈನ್ಯ ಮುಂದುವರಿಯಲಿ. ಮಹಿಳಾ ಶಕ್ತಿ ಕಲಾ ಸೇವೆ ಮಾಡುವಂತ ಯೋಗ ಭಾಗ್ಯವನ್ನ ಆ ದೇವರು ನೀಡಲಿ, ಆರೋಗ್ಯ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕುಲಾಲರ ಕುಂಬಾರರ ಯುವ ವೇದಿಕೆಯ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ವಂದನೆಗಳು ತ್ರಿಮೂರ್ತಿಗಳಿಗೆ, ಯಕ್ಷರಂಗದಲ್ಲಿ ಸಾಧನೆ ಮಾಡಿದಂಥ ದೊಡ್ಡ ಸಾಧಕರಿಗೆ. ಮನುಕುಲದ ಮೂಲ ದಯವಿಟ್ಟು ಅತಿಥಿಗಳು ಅದೇ ರೀತಿ ಇರಬೇಕು. ದಯವಿಟ್ಟು ತಮ್ಮನ್ನ ಇನ್ನು ಮುಂದಿನ ನಮ್ಮ ಸನ್ಮಾನಿತರು ಆಗಿರುವಂಥ ಶ್ರೀ ವೇದವ್ಯಾಸ ಕಾಮತ್ರವರು ಮಾಡಿದಂಥ ಸಾಧನೆಗೆ, ಪ್ರೀತಿಯ ಸಾಧನೆಗೆ, ಸಮಾಜ ಸೇವೆಗೆ, ಶಾಸಕನಾಗಿ ಮಾಡಿದಂಥ ಅತ್ತಿತ್ತ ಓಡಾಡುತ್ತಾ ತನ್ನ ಕೆಲಸವನ್ನ ನಿರ್ವಹಿಸುವಂತ ಶ್ರೀ ವೇದವ್ಯಾಸ ಕಾಮತ್ರವರನ್ನ ನಾವು ಸನ್ಮಾನದ ಆಸನಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಸನ್ಮಾನಿತರು ಆಗಿರುವಂತಹ ಮಂಗಳೂರು ದಕ್ಷಿಣ ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ಇವರನ್ನ ಡಾಕ್ಟರ್ ಎಂ ಮೋಹನ್ ಆಳ್ವರು, ಅದೇ ರೀತಿ ಎಲ್ಲ ಕುಲಾಲ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಅವರನ್ನ ಸನ್ಮಾನಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಣ್ಣ ಹರೆಯದಲ್ಲೇ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವದ ಗುಣಗಳನ್ನ ಅಳವಡಿಸಿಕೊಂಡು ಆ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡುತ್ತಾ ಎಲ್ಲ ನಾಯಕರ ಜನ ಮೆಚ್ಚುಗೆಯನ್ನು ಪಡೆದು ಶಾಸಕರಾಗಿ ಎಲ್ಲ ನಮ್ಮ ಪ್ರಜೆಗಳ ಆಶೀರ್ವಾದವನ್ನು ಪಡೆದು ಶಾಸಕನಾಗಿ ಪ್ರಥಮ ಹಂತದಲ್ಲೇ ತನ್ನ ಶಾಸಕನಾಗಿ ಬೆಳೆದಂಥ ವೇದವ್ಯಾಸ ಕಾಮತ್ರು ನಗುಮುಖದ ಶಾಸಕ ಎನ್ನುವಂಥ ಪ್ರೀತಿ ಪಾತ್ರರು, ಪ್ರಖ್ಯಾತಿಯನ್ನು ಪಡೆದವರು. ಅದೇ ರೀತಿ ಪಾದರಸದಂತೆ ಓಡಾಟ, ಉತ್ತಮವಾದ ಕೆಲಸಗಾರ ನಮ್ಮ ವೇದವ್ಯಾಸ ಕಾಮತ್ರವರು. ದುಡಿಯುತ್ತ ಮಣ್ಣಲ್ಲಿ ಹೊನ್ನನು ಕಂಡವರು, ನೇಮ ನಿಷ್ಠೆಗೆ ನೀತಿ ನಿಯತ್ತಿಗೆ ಒಂದೇ ಹೆಸರು ಕುಂಬಾರರು. ವಂದನೆಗಳು. ಆರ್ಯಭಟ ಪ್ರಶಸ್ತಿಗಾಗಿ ಈ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರಿಗೆ ಹೆಸರು ಕುಂಬಾರರು. ಸಂಘಟನೆಯ ಶಕ್ತಿಯಾಗಿರುವಂತಹ ಅಣ್ಣಯ್ಯ ಕುಲಾಲ್ರಿಗೆ ಆರ್ಯಭಟ ಪ್ರಶಸ್ತಿ ಒಲಿದು ಬಂತು. ವಿಶ್ರಾಂತ ರಹಿತ ವೈದ್ಯರಾಗಿ ಆದರೂ ಸಮಾಜ ಸೇವೆ, ಸಂಘಟನೆ, ಜಾತಿ ಪ್ರೀತಿಯ ಕೆಲಸಗಾರರು, ಕರಾವಳಿಯ ಉದ್ದಗಲಕ್ಕೂ ಮನೆ ಮಾತಾಗಿರುವ ಸರ್ವ ಜಾತಿ ಧರ್ಮದ ಅನನ್ಯ ಸೇವಕರು ಡಾಕ್ಟರ್ ಅಣ್ಣಯ್ಯ ಕುಲಾಲರು. ವೈದ್ಯಕೀಯ ಜನಜಾಗೃತಿ, ಸಾಮಾಜಿಕ ಕನ್ನಡ ತುಳು ಚಳುವಳಿ, ಪರಿಸರ ಪ್ರಕೃತಿ ನಾಡುಗಳ ಬಗ್ಗೆ ಹೋರಾಟ, ಬರಹ ಭಾಷಣಗಳಿಂದ ಜನತೆಯನ್ನು ಹಿಡಿದಿಟ್ಟು ಸಮಸ್ಯೆಗಳನ್ನು ತೋರಿಸಿದಂಥ ವೀರ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಭಾರತೀಯ ವೈದ್ಯಕೀಯ ಸಂಘದ ರಾಷ್ಟ್ರೀಯ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿ ಸನ್ಮಾನಗಳೊಂದಿಗೆ ಅವರಿಗೆ ಒಲಿಯಿತು. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಇದು ನಮ್ಮ ಸಮುದಾಯಕ್ಕೆ ಸಂದ ಗೌರವ. ಅದಕ್ಕಾಗಿ ಈ ಸನ್ಮಾನ ಸರ್ವಜ್ಞ ಚಳುವಳಿಯ ಅಧಿಕಾರ, ಕುಂಭಕಲಾ ನಿಗಮದ ಹೋರಾಟ, ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ವಕ್ತಾರ, ಅಲ್ಲದೆ ಭಾರತೀಯ ವೈದ್ಯಕೀಯ ಸಂಘದ ನೂತನ ಅಧ್ಯಕ್ಷ, ಕುಲಾಲರೆನ್ನುವುದೇ ನಮಗೆ ಹೆಮ್ಮೆ. ಈ ಸಂದರ್ಭದಲ್ಲಿ ರಾಜ್ಯ ಕುಲಾಲ ಕುಂಬಾರ ಸಂಘದ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವ ಅಣ್ಣಯ್ಯ ಕುಲಾಲ್, ಸಂಘಟನಾ ಶಕ್ತಿಯಲ್ಲಿ ಹಿರಿಯರಿಗೆ ತಮ್ಮಯ್ಯ, ಕಿರಿಯರಿಗೆ ಅಣ್ಣಯ್ಯ, ಕಲಾವಿದನಾಗಿಯೂ ಯಕ್ಷರಂಗದಲ್ಲಿ ದಿಗಿಣ ಹಾಕಿದ ನಯ ನಾಜೂಕಿನ ಯಕ್ಷ ಕಲಾವಿದ, ಸಾಹಿತಿ, ಬರಹಗಾರ, ಅಭಿಮನ್ಯು ಕಾಳಗದ ಕೌರವ, ಕಂಸವದೆಯ ಅಕ್ರೂರ, ಭಸ್ಮಾಸುರ ಮೋಹಿನಿಯ ಈಶ್ವರ ಮುಂತಾದ ಪಾತ್ರಗಳ ಕಲಾವಿದ, ಜನ ಜಾಗೃತಿಗಾಗಿ ಚಿಕನ್ ಗುನ್ಯ ವಧೆ, ಅರ್ಬುದಾಸುರ ಪ್ರಸಂಗ ರಚಿಸಿದ ಮಾತಿನ ಮಲ್ಲ ನಮ್ಮ ವೈದ್ಯರಿಗೆ ಈ ಸನ್ಮಾನ. ಇದೀಗ ಕೇಳುತ್ತಿರುವಂತಹ ಕುಲಗೀತೆಯನ್ನ ಬರೆದಂತಹ ಸಾಹಿತಿಯು ಡಾಕ್ಟರ್ ಅಣ್ಣಯ್ಯ ಕುಲಾಲ್. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮನುಕುಲದ ಮೂಲ ಮನುಜರೇ, ಪ್ರಜಾಪತಿ ಒಡೆಯರು ಕುಂಬಾರರೇ, ಮನುಕುಲದ ಮೂಲ ಮನುಜರೇ, ಕುಂಬಾರರು ನಾವು ಕುಲಾಲರು, ಮೂಲ್ಯರು ವಂದನೆಗಳು. ಮೂಲಜರು. ಇದೀಗಾಗಲೇ ಪ್ರಪ್ರಥಮವಾಗಿ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮತ್ತು ಗೌರವವನ್ನು ಸ್ವೀಕರಿಸಿದಂತಹ ಆ ಎಲ್ಲ ಹಿರಿಯ ಗೌರವಾನ್ವಿತರಿಗೆ
ನಾನು ಅಭಿನಂದನೆಗಳನ್ನು ಮತ್ತು ಗೌರವವನ್ನು ಸಮರ್ಪಿಸ್ತಾ ಇದ್ದೇನೆ. ಅವರ ಸಾಧನೆಯನ್ನು ಗುರುತಿಸಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೋಡಿ ಸಮಾಜದ ಕಡೆಯಿಂದ ಒಂದು ಗೌರವವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಆ ಹಿರಿಯರಿಗೆ ನಾನು ಅಭಿನಂದನೆಗಳನ್ನು ಮಾಡ್ತಾ, ನನಗೆ ಒಂದು ಮಾತ್ರ ಗೊತ್ತಾಗಲಿಲ್ಲ, ಹಿರಿಯರು ಬಹಳಷ್ಟು ಸಾಧನೆಯನ್ನು ಮಾಡಿದರೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದೀರಿ, ನನಗೆ ಯಾಕೆ ಮಾಡಿದ್ದೀರಿ ಗೊತ್ತಿಲ್ಲ. ನನಗೆ ನಿಜಕ್ಕೂ ಆಶ್ಚರ್ಯ. ನನಗೆ ಮೊನ್ನೆ ಅಣ್ಣಯ್ಯ ಕುಲಾಲರು ಫೋನ್ ಮಾಡಿ, ನಾನು ಬ್ಯಾಂಗ್ಳೂರಲ್ಲಿದ್ದೆ, ಇರು ಬರೋಡಿ ಅಂತ ಹೇಳಿದರು. ಅವು ಒಂಚೂರು ಟೈಮ್ ಅಂಚಿಂಚು ಬರ್ಪ ಇದು ತಪ್ಪಾರ ಮಾತ್ರ ಬಲ್ಲಿ ಅಂತ ಹೇಳಿದರು. ಈ ತಪ್ಪಾರದ ಬಲ್ಲಿ ಅರ್ಥ ನನಗೆ ಈಗ ಗೊತ್ತಾಯಿತು. ಈಗ ಅವರೊಂದು ಶಾಸಕರಿಗೆ ಗೌರವವನ್ನು ಸಮರ್ಪಿಸಬೇಕು, ಸನ್ಮಾನ ಮಾಡಬೇಕು, ಸಮಾಜದ ಕಡೆಯಿಂದ ಆಗಬೇಕು ಅಂತೇಳಿ ಅವ್ರ ಚಿಂತನೆಗೋಸ್ಕರ ಬರಲೇಬೇಕು ಅಂತೇಳಿ ಅವರು ಒಂದು ಒತ್ತಡ ಹೇರಿದ್ದು ಅಂತೇಳಿ ನನಗೆ ಈಗೂ ಗೊತ್ತಾಯಿತು. ಹಾಗಾಗಿ ನನಗೆ ಗೊತ್ತಿಲ್ಲ ಇದಕ್ಕೆ ಅರ್ಹ ನನ್ನ ವ್ಯಕ್ತಿ ಯಾವ ನನಗೆ ಗೊತ್ತಿಲ್ಲ. ಒಂದು ಶಾಸಕನ ನೆಲೆಯಲ್ಲಿ ನನಗೆ ನೀವು ಗೌರವವನ್ನು ಸಮರ್ಪಣೆ ಮಾಡಿದ್ದೀರಿ. ನಿಜಕ್ಕೂ ಈ ಗೌರವವನ್ನು ಮನಸ್ಪೂರ್ವಕವಾಗಿ ಪ್ರೀತಿಯಲ್ಲಿ ನಾನು ಇದನ್ನು ಸ್ವೀಕಾರ ಮಾಡ್ತೇನೆ. 100ಕ್ಕೆ 100 ನೀವು ಯಾವ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ನನಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದೀರಿ, ಆ ಗೌರವವನ್ನು ಪ್ರೀತಿಯಲ್ಲಿ ಸ್ವೀಕಾರ ಮಾಡ್ತಾ ನಿಮ್ಮ ಸಮಾಜದ ಏಳಿಗೆಗಾಗಿ ನನ್ನ ಏನು ಕೊಡುಗೆಯನ್ನು ಕೊಡಬೇಕು, ಏನು ಕೆಲಸವನ್ನು ಮಾಡಬೇಕು, ಅದು 100ಕ್ಕೆ 100 ನಾನು ಮಾಡ್ತೇನೆ ಅಂತೇಳುವಂಥ ಮಾತನ್ನು ಹೇಳ್ತೇನೆ. ಈಗ ಅಧ್ಯಕ್ಷರು ಹೇಳಿದರು, ಶಿವಕುಮಾರಣ್ಣ ಚೌಡಣ್ಣ ಹೇಳಿದರು ನಮಗೀಗ. ಅಂದು ಯಡಿಯೂರಪ್ಪರು ನಮಗೆ ಒಂದು ಕುಂಭ ನಿಗಮವನ್ನು ಪ್ರಾರಂಭಿಸಿದರು. ಅದು ಪ್ರಾರಂಭಿಸಿದ ನಂತರ ಬಹಳ ಯಥೇಚ್ಛವಾಗಿ ಕೆಲಸ ಕಾರ್ಯಗಳಾಗಬೇಕಿತ್ತು. ಸ್ವಲ್ಪ ಸರ್ಕಾರ ಬದಲಾಯಿತು ಮತ್ತು ಬೇರೆ ಬೇರೆಗಳು ಕಾರಣ, ಅದೆಲ್ಲ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ಟು ಅದರ ವೇಗವನ್ನು ಪಡ್ಕೊಳ್ಳಿಲ್ಲ. ಇನ್ನು ಮುಂದೆ ಕೂಡ ಅದನ್ನು ವೇಗವನ್ನು ಪಡ್ಕೊಳ್ಬೇಕು. ಪುನರಪಿ ಯಡಿಯೂರಪ್ಪರು ಬಂದಿದ್ದಾರೆ ಅಂತ ಮಾತನ್ನು ಹೇಳಿದರು ಅವರು. ನಾನು 100ಕ್ಕೆ 100 ನಾನು ವಿಶ್ವಾಸಭರಿತವಾಗಿ ಹೇಳ್ತೇನೆ. ನಾವು ಜಿಲ್ಲೆಯ ಎಲ್ಲ ಶಾಸಕರುಗಳು ಒಳಪಟ್ಟು ನಮ್ಮ ಚೌಡಶೆಟ್ಟಿಯವರು ಮತ್ತು ಅಣ್ಣಯ್ಯ ಕುಲಾಲ್ ಅವರು ಮತ್ತು ಹಲವಾರು ರಾಜಕೀಯ ಮುಖಂಡರುಗಳು ಇದ್ದಾರೆ. ಪಕ್ಷ ಬೇರೆ ಬೇರೆ ಇರ್ಬೋದು, ಆದರೆ ಸಮಾಜಗಳಿಗೆ, ನಮ್ಮ ಸಮಾಜಕ್ಕೆ ಅವಕಾಶಗಳು ಕಿಟ್ಟಿಸಿಕೊಡ್ಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೊಂದಿಗೆ ಸೇರಿಕೊಂಡು ಈ ಹಿಂದೆ ಯಡಿಯೂರಪ್ಪರು ಏನನ್ನು ಕೊಟ್ಟಿದ್ದಾರೆ, ಇನ್ನು ಮುಂದೆ ಅದಕ್ಕೆ ದೊಡ್ಡದಾಗಿ ಕೊಡಿಸಿಕೊಳ್ಳುವಂಥ ಜವಾಬ್ದಾರಿ ನಮಗಿದೆ, ನಾನು ಮಾಡಿಸಿಕೊಡ್ತೇನೆ ಅಂತೇಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಾವೆಲ್ಲ ಶಾಸಕರು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪೂರಕವಾಗಿ ಅದಕ್ಕೆ ಏನನ್ನು ಮಾಡಬೇಕು ಮತ್ತು ಏನೆಲ್ಲ ನಿಮ್ಮ ಅಪೇಕ್ಷೆಗಳಿದೆ, ಅದಕ್ಕೆ ನನಗೆ ಗೊತ್ತಿಲ್ಲ. ಅಪೇಕ್ಷೆಗಳು 10 ಇದೆಯೋ, 50 ಇದೆಯೋ, 100 ಇದೆಯೋ, 5 ಇದೆಯೋ ಗೊತ್ತಿಲ್ಲ. ಎಲ್ಲವಂತೂ ಮಾಡಲಿಕ್ಕೆ ಯಾರ ಹತ್ರವೂ ಆಗುವುದಿಲ್ಲ. ಎಲ್ಲವನ್ನಂತೂ 100ಕ್ಕೆ 100 ಮಾಡಲಿಕ್ಕೆ ಎಲ್ಲರ ಹತ್ರ ಆಗುವುದಿಲ್ಲ. ಆದರೆ ಅತ್ಯಧಿಕ ಪರ್ಸೆಂಟೇಜನ್ನು ಅದರಲ್ಲಿ ನಿಮ್ಮನ್ನು ತೃಪ್ತಿಪಡಿಸುವಂಥ ಜವಾಬ್ದಾರಿ ನಾನು ಮಾಡ್ತೇನೆ. ನಮ್ಮ ಕಡೆಯಿಂದ ನಮ್ಮ ಸಂಸದರ ನೇತೃತ್ವದಲ್ಲೇ ಅದನ್ನು ಒಂದು ವ್ಯವಸ್ಥಿತವಾಗಿ ನಾನು ಮಾಡ್ತೇನೆ. ಅದಕ್ಕಾಗಿ ನೀವು ಮೋಹನಣ್ಣ ಹೇಳಿದರು, ಆಳ್ವರು ಇದಕ್ಕೆ ಸನ್ಮಾನದಾಯ ಪಂಡ ನನ್ನ ದುಂಬು ಮಸ್ತ್ ಮಲ್ಪೋಡು ಅಂತೇಳಿ ಹೇಳಿದರು ಅವರು. ಅದಕ್ಕಾಗಿ ಆ ಸನ್ಮಾನದ ಉತ್ತರವಾಗಿ ಅದನ್ನು ಮಾಡ್ತೇನೆ ಅಂತೇಳುವಂಥದ್ದು ನನ್ನ ಜವಾಬ್ದಾರಿ. ಯಾಕೆ ಅಂತ ಹೇಳಿದರೆ ಹಲವು ವಿಚಾರಗಳನ್ನು ಹಂಚಿಕೊಳ್ಬೇಕು. ಅವರು ಸಮಯದ ಅಭಾವ, ಇನ್ನು ಕೊನೆಯದಾಗಿ ಹೇಳಬಹುದು. ಪೂರ ಸರಿ ಮಾರ ಅರೆಗೆ ಮೈಕ ಕೊರ್ನಿಯರ್ ಒಂದು ನಾಡೊಂದಿಲ್ಲ ಅಂತೇಳಿ ನಿಮಗೆ ಅಣ್ಣನಿಗೆ ಬಂದು ಹುಡುಕುವರು. ಆದರೆ ಒಟ್ಟು ಬೇಕಾದಂಥ ಸವಲತ್ತುಗಳನ್ನು ಪಡಿಸುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವ. ನನಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಇವತ್ತು ವೇದಿಕೆಯಲ್ಲಿದ್ದರೆ ಅವರೆಲ್ಲರ ಮೇಲೆ ನನಗೆ ವಿಶ್ವಾಸ ಇದೆ. ನಾವು ಕೆಲಸದಲ್ಲಿ ಪ್ರಾಮಾಣಿಕತೆ ತೋರಿಸಿದರೆ ಅದಕ್ಕೆ ದೇವರು 100ಕ್ಕೆ 100 ಫಲವನ್ನು ಕೊಡ್ತಾರೆ. 100ಕ್ಕೆ 100 ವಿಶ್ವಾಸಭರಿತವಾದ ಮಾತನ್ನು ನಾನು ಹೇಳ್ತೇನೆ. ಇವತ್ತು ನಾನು ಹೇಳಬೇಕು ಅಂತೇಳಿ ಆದರೆ, ತಮ್ಮ ಸಮುದಾಯ ಪರಿಸರ ಪ್ರೇಮದ ರಾಯಭಾರಿಗಳು. ಪರಿಸರದ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಹೊಂದಿಕೊಂಡು ಅವರು ಮಾಡಿದಂಥ ಪರಿಕರದಲ್ಲಿ ಬಹಳಷ್ಟು ವಸ್ತುಗಳನ್ನು ತಯಾರಿಸಿಕೊಂಡು ಇವತ್ತಿನ ಈ ಒಂದು ಬೆಳೀತಿರುವಂಥ ನಗರ ದೇಶದ ಸಂದರ್ಭದಲ್ಲಿ
ತಮ್ಮ ಪರಿಕರವನ್ನು ಜೀವನದ ವ್ಯವಸ್ಥೆಗಳಲ್ಲಿ ಅದನ್ನು ಜೋಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಸಮಾಜ. ಇವತ್ತು ಅದರ ಸಂಖ್ಯೆ ಕಮ್ಮಿ ಆಗ್ತಾ ಇರಬಹುದು, ಆದರೆ ಹಿಂದಿಯಲ್ಲಿ ಒಂದು ಹೇಳಿದ್ದಾರೆ, ಇಮಾನ್ದಾರಿ ಕಾ ದೂಸರಾ ನಾಮ ಯಾರು ಅಂತ ಹೇಳಿದರೆ ಕುಲಾಲ, ಕುಂಬಾರ ವೃತ್ತಿಯನ್ನು ಮಾಡಿಕೊಡುವಂಥ ಸಮಾಜ ಅಂತೇಳಿ. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ವಸ್ತುಗಳು ಭಾಳಷ್ಟು ತಮ್ಮ ಜೀವ ಮತ್ತು ಈ ಪ್ರದೇಶ ಪರಿಸರವನ್ನು ಹಾನಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಪರಿಸರದ ಭಾಳಷ್ಟು ಎಚ್ಚರಿಕೆ ವಹಿಸಿಕೊಂಡು ಪ್ರಾಕೃತಿಕವಾಗಿ ದೊರೆಯುತ್ತಂಥ ಆವಿ ಮಣ್ಣಿಯಲ್ಲೇ ಮಾಡುವಂಥ ಕೆಲಸ ಕಾರ್ಯಗಳು ತಮ್ಮ ಸಮಾಜದವರು ಮಾಡ್ಕೊಂಡು ಬಂದಿದ್ದಾರೆ. ಧಾರ್ಮಿಕವಾಗಿಯೂ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥ ಸಮಾಜ. ನಾನು ಈಗ ಕಸ್ತೂರಕ್ಕ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ ಅವರು ಸಂಖ್ಯೆ ಕೆಲವೆಲ್ಲ ಹೇಳಿದರು. ನಾನು ಹೇಳಿದೆ ಅಷ್ಟು ಇರಲಿಕ್ಕಿಲ್ಲ ಅಂತ ಹೇಳಿದರು. ಅವರಾಗ ಒಂದು ಮಾತನ್ನು ಹೇಳಿದರು, ನಾವು ಪ್ರಜಾಪತಿ ಕುಂಬಾರರು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇಡೀ ದೇಶದಲ್ಲಿ 10 ಕೋಟಿ ಇದ್ದೇವೆ. ಹೌದಾ ಅಂತ ಹೇಳುವಂಥ ಪ್ರಶ್ನೆ ನಾನು ಅವತ್ತು ಕೇಳಿದೆ. ಅಂದರೆ ನನಗೆ ಕೂಡ ಗೊತ್ತಿರಲಿಲ್ಲ. ಆ ಪ್ರಜಾಪತಿ ಕುಂಬಾರರು ಅಂತ ಹೇಳುವಂಥ ರೀತಿಯಲ್ಲಿ ಬಂದರೆ ನನ್ನದೇ ಕ್ಷೇತ್ರದಲ್ಲಿ ಒಂದು 10,000 ಜನ ಬರ್ತಾರೆ ಅಂತ ಹೇಳುವಂಥದ್ದು ಅವರು ಹೇಳಿದರು. ಲಾಸ್ಟ್ ಟೈಮ್ ಅಣ್ಣಯ್ಯಣ್ಣ ಕೂಡ ಹೇಳಿದರು. ನನಗೆ ಮತ್ತು ಅಣ್ಣಯ್ಯಣ್ಣನಿಗೆ ಭಾರಿ ಒಂದು ಆತ್ಮೀಯ ಸಂಬಂಧ. ಯಾಕಂತ ಹೇಳಿದ್ರೆ ನಾನು ಕೂಡ ಮೂಲತಃ ಕುಂದಾಪುರ ಊರಿನವನು. ಹುಟ್ಟಿ ಬೆಳೆದದ್ದು 1ನೇ ತರಗತಿ ತನಕ ಕುಂದಾಪುರಕ್ಕೆ ಹೋಗಿ ಅದರ ನಂತರ ಮಂಗಳೂರಿಗೆ ಬಂದವನು. ಅವರು ಕೂಡ ಕುಂದಾಪುರ ತಾಲೂಕಿನವರು. ಹಾಗಾಗಿ ನಾವು ಅಲ್ಲಿ ಅಣ್ಣಯ್ಯಣ್ಣ ಸಿಕ್ಕಿದ ಕೂಡಲೇ ನಾನು ಅಣ್ಣಯ್ಯಣ್ಣ ಅಂತ ಹೇಳಿದೆ, ಕುಲಾಲಣ್ಣ ಅಂತ ಹೇಳಿದೆ ಅವರಿಗೆ. ಅವರದ್ದು ಸಿಕ್ಕಿದಾಗ ನಾವು ಅಲ್ಲೇ ಕುಂದಾಪುರದಲ್ಲಿ ಹೊಯ್ಕೆ ಬರಕ್ಕೆ ಮಾತಾಡೋದು. ಆ ಒಂದು ಭಾಷೆ ಮಾತಾಡಿದಾಗ ಇನ್ನಷ್ಟು ಆತ್ಮೀಯತೆ, ಇನ್ನಷ್ಟು ಒಂದು ನಮ್ಮವರೇ ಅಂತೇಳುವಂಥ ಭಾವನೆಗಳು ಬರ್ತದೆ. ಆ ರೀತಿಯಲ್ಲಿ ಅವರ ಹತ್ರ ನಾನು ಮಾತಾಡಿಸ್ಕೊಂಡು ಇಷ್ಟು ವರ್ಷ ನನ್ನ ಅವರ ಪರಿಚಯ ಆದ ನಂತರ ಇವತ್ತಿನ ತನಕ ಅದೇ ಭಾಷೆಯಲ್ಲಿ ಕುಂದಾಪುರದ ಕನ್ನಡದಲ್ಲೇ ಹೆಂಗಿದ್ರಿ ಮಾರ್ರೆ, ಉಂಡ್ರಿಯಾ, ಚಾ ಕುಡಿದ್ರಿ, ಇದೇ ಭಾಷೆಯಲ್ಲಿ ಮಾತಾಡೋದು. ಹಾಗಾಗಿ ಅವರು ನನ್ನ ಮೇಲೆ ಕೂಡ ಭಾಳಷ್ಟು ಗೌರವ ಮತ್ತು ಪ್ರೀತಿಯನ್ನು ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ನಮಗೆ ಕೂಡ ಇನ್ನೊಂದು ಜವಾಬ್ದಾರಿ ಇದೆ. ಈಗ ರಾಜಕೀಯದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಅಂತ ಹೇಳಿದ್ರೆ ಒಂದು ಕ್ಯಾಬಿನೆಟ್ ರ್ಯಾಂಕಿಂಗ್ ಅಂತ ನಾನು ಹೇಳಬಹುದು. ನಿಮ್ಮ ಸಮಾಜದ ಕಡೆಯಿಂದಲೇ ಒಂದು ಕಸ್ತೂರಕ್ಕ ಇದ್ದಾರೆ. ಈ ಹಿಂದೆ ನಮ್ಮ ಮಂಗಳೂರಿನ ಮಾಜಿ ಉಪಮೇಯರ್ ಆಗಿ ರಾಜೇಂದ್ರರು, ಇಲ್ಲ ಕಾರ್ಪೊರೇಟರ್ ರೂಪಾಡಿ ಬಂಗೇರವರು, ಇವರೆಲ್ಲ ಇದ್ದರು ತಮ್ಮ ಸಮಾಜದ ಕಡೆಯಿಂದ. ಅದಲ್ಲದೆ ಒಂದು ವೈದ್ಯರಾಗಿ ಅವರು ಸೇವೆ ಸಲ್ಲಿಸ್ತಾ ಇರುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಕೂಡ ಒಂದು ಸೂಕ್ತ ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳುವಂಥದ್ದು ಆಶಯ ನನಗೆ ಕೂಡ ಇದೆ. 100ಕ್ಕೆ 100 ಸಿಗಬೇಕು. ಯಾಕಂತ ಹೇಳಿದ್ರೆ ವ್ಯವಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ವೈದ್ಯರು ಅಂತೇಳಿ ಇದ್ರೂ ಕೂಡ ಅದನ್ನೆಲ್ಲ ಮರೆತು ಸಮಾಜದ ಕಡೆಯ ವ್ಯಕ್ತಿಗಳಿಗೆ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ. ಹಾಗಾಗಿ ಅವರಿಗೆ ಕೂಡ ಒಂದು ಸ್ಥಾನಮಾನ ಸಿಗಬೇಕಾದಂಥ ಜವಾಬ್ದಾರಿ, ವ್ಯವಸ್ಥೆಗಳನ್ನು ಮಾಡಬೇಕಾದಂಥ ವ್ಯವಸ್ಥೆಗಳಲ್ಲಿ ಇದ್ದೀವಿ. ಅದನ್ನು ಕೂಡ ನನ್ನ ಕಡೆಯಿಂದ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರಿಗೆ ಪ್ರಾಮಾಣಿಕವಾಗಿ ತಿಳಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀನಿ. ಅದರೊಂದಿಗೆ ಈ ಹಿಂದೆ ನಾನು ಪೊಲೀಸ್ ಲೈನಲ್ಲಿ ನಮ್ಮ ದೇವಿ ದೇವಸ್ಥಾನ ಇದೆ ತಮ್ಮ ಸಮಾಜದವರು. ಅಲ್ಲಿ ನಾನು ಕಾರ್ಯಕ್ರಮದಲ್ಲಿ ಹೋಗಿದ್ದಾಗ ಹೇಳಿದರೆ ಅಲ್ಲಿ ಒಂದು ಹಲವಾರು ಕಾರ್ಯಗಳಾಗಬೇಕು, ಕೆಲಸ ಕಾರ್ಯಗಳಾಗಬೇಕು, ಕೆಲವೆಲ್ಲ ಅಲ್ಲಿ ಒಂದು ಹಾಲ್ ಇದೆ, ಹಾಲಿನ ರಿನೋವೇಷನ್ ಆಗಬೇಕು, ಸ್ವಲ್ಪ ಮಟ್ಟದ ಜವಾಬ್ದಾರಿ ಇದೆ ಅಂತ ಹೇಳಿದರು. ಅವಾಗ ಕೂಡ ನಾನು ಅಲ್ಲಿ ಹೋದಾಗ ಇತ್ತೀಚೆಗೆ ಅದು ನನ್ನ ಶಾಸಕನ ಪ್ರದೇಶಾಭಿವೃದ್ಧಿಯಲ್ಲಿ 5 ಲಕ್ಷನೇ ಅಲ್ಲಿ ಘೋಷಣೆ ಮಾಡಿದ್ದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಆ ಕಾರ್ಯ ಕೂಡ ಯಶಸ್ವಿಯಾಗಿ ಆ ಕಾರ್ಯ ಕೂಡ ಕಂಪ್ಲೀಟ್ ಆಗ್ತದೆ. ಇದು ಎಲ್ಲವನ್ನು ಮಾಡುವುದಲ್ಲದೆ ಶಿವಕುಮಾರ್ ಅವರು ಹೇಳಿದ ಚೌಡಶೆಟ್ಟಿಯವರು ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೋಸ್ಕರ ಅವರೆಲ್ಲರ ನಾಯಕತ್ವದಲ್ಲಿ ಏನು ತಮ್ಮ ಅವಕಾಶಗಳು ನಮಗೆ ಸಿಗಬೇಕು ಅದನ್ನು ದೊರಕಿಸಿಕೊಡುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಪುನರಪಿ ಉಲ್ಲೇಖ ಮಾಡ್ತೇನೆ. ಮತ್ತು ನನ್ನ ಏನು ಸನ್ಮಾನವನ್ನು
ಪ್ರೀತಿಪೂರ್ವಕವಾಗಿ ನಾನು ಸ್ವೀಕರಿಸ್ತೇನೆ. ನಿಜಕ್ಕೂ ಆ ಸನ್ಮಾನವನ್ನು ನನ್ನ ಮನಸ್ಸಿನಲ್ಲಿ ನನ್ನ ಭಾವನೆಯೊಂದಿಗೆ ಅದನ್ನು ದಿನನಿತ್ಯ ನಾನು ನೆನಪಿಸ್ಕೊಳ್ತೇನೆ. ಮತ್ತು ನಿಮ್ಮ ಸನ್ಮಾನ, ನಿಮ್ಮ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಇವತ್ತು ಒಂದು ವೇದಿಕೆಯಲ್ಲಿ ಈ ಪೋಡಿಯಂನ ಎದುರುಗಡೆ ನಿಂತು ಏನೋ ಹೇಳಿ ಹೋದರು ಅಂತ ಹೇಳುವಂಥ ರೀತಿಯಲ್ಲಿ ನಿಮಗೆ ಮುಂದಿನ ದಿವಸ ಉಲ್ಲೇಖ ಮಾಡದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ನಿಮ್ಮ ಸನ್ಮಾನಕ್ಕೆ ಕಪ್ಪು ಚುಕ್ಕ ಬರೆದ ರೀತಿಯಲ್ಲಿ ನಡ್ಕೊಳ್ತೇನೆ. ಪ್ರಾಮಾಣಿಕ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಕಳಂಕ ಬರೆದ ರೀತಿಯಲ್ಲಿ ನಡ್ಕೊಳ್ತೇನೆ. ಇದು ನಾನು ನಿಮ್ಮ ಸನ್ಮಾನಕ್ಕೆ ಉತ್ತರವನ್ನು ಹೇಳುತ್ತಾ ನನಗೆ ಪುನರಪಿ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳು. ಎಲ್ರಿಗೂ ಶುಭವನ್ನು ಕೋರ್ತೇನೆ. ಪದ್ಮರಾಜ್ ಎಕ್ಕಾರ್ ಅವರು ಆಗಮಿಸಿದ್ದಾರೆ. ನಮ್ಮ ಸಮುದಾಯದ, ನಮ್ಮ ಸಮಾಜದ ಆಸ್ತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ, ಉದಾರ ದಾನದ ಮುಖಾಂತರ ನಮಗೆ ಪೋಷಕರು, ಸಂಘಟಕರು ಆಗಿರುವಂಥ ಶ್ರೀ ಬಿ.ಕೆ. ಪದ್ಮರಾಜ್ ಎಕ್ಕಾರ್ ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ಚಾಲನೆಯನ್ನ ನೀಡ್ತಾ ಇದ್ದಾರೆ ನಮ್ಮ ಅತಿಥಿಗಳು, ನಮ್ಮ ಉದ್ಘಾಟಕರು. ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆಗಳ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟಕ್ಕೆ ಜಂಟಿಯಾಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ದಶಮಾನೋತ್ಸವದ ಸಂಭ್ರಮದಲ್ಲಿ ಯುವ ವೇದಿಕೆಗಳ ಹಾಗೂ ಮಹಿಳಾ ಸಂಘಟನೆಯನ್ನ ಇದೀಗ ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಚಾಲನೆಯ ಉಸ್ತುವಾರಿಗಳಾದಂಥ ಪದ್ಮಕುಮಾರ್ ಬೆಳ್ತಂಗಡಿ, ಸೇಸಪ್ಪ ಮಾಸ್ಟರ್, ಜಯರಾಜ್, ಅನಿಲ್ ಕೆಂಬಾರು, ಜೀವನ್ ಕುಮಾರ್, ಭೋಜ ಅಡ್ಯಾರ್, ಭೋಜ ಕುಲಾಲ್, ಕಾರ್ಕಳ ಸತೀಶ್ ಕಡಿಯಾಳಿ, ಶಂಕರ್ ಕುಲಾಲ್, ಪೆರಂಪಳ್ಳಿ, ನ್ಯಾಯವಾದಿ ಕುಶಲಪ್ಪ ಕುಲಾಲ್, ನ್ಯಾಯವಾದಿ ಸುನಿಲ್ ಮೌಲ್ಯ, ಹರೀಶ್ ಕಾರಿಂಜ, ಸುಧಾಕರ್ ರವರು, ಸತೀಶ್ ನಡೂರ್ ರವರು, ಸದಾನಂದ ನಾವರ, ಅನಿಲ್ ದಾಸ್, ನಾರಾಯಣ್ ಪೆರ್ನೆ, ಸುಕುಮಾರ್ ಬಂಟ್ವಾಳ, ಗಂಗಾಧರ್ ಬಜ್ಜನ್, ಜಯೇಶ್ ಗೋವಿಂದ್, ಪ್ರಶಾಂತ್ ಶಕ್ತಿನಗರ, ಸುಜೀರ್ ಕುಡುಪು, ಮಾಬಲ್ ಮಾಸ್ಟರ್, ಅಶೋಕ್ ಕುಲಾಲ್ ತಮ್ಮ ಸಮ್ಮುಖದಲ್ಲಿ ಚಾಲನೆಯ ಉಸ್ತುವಾರಿಗಳಾಗಿ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಗಳ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟಕ್ಕೆ ಜಂಟಿಯಾಗಿ ಚಾಲನೆಯನ್ನ ನೀಡಿದ್ದಾರೆ ನಮ್ಮ ಅತಿಥಿಗಳು. ಕುಲಾಲ ಶಕ್ತಿ ಬೆಳಗಬೇಕು ಎನ್ನುವಂಥ ಚಿಂತನೆಯೊಂದಿಗೆ ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮವನ್ನ ಮುಕ್ತಾಯವನ್ನ ಮಾಡಲಿಕ್ಕಿದ್ದೇವೆ. ನಮ್ಮ ಪೃಥ್ವಿರಾಜ್ ಎಡಪದವರು ಮಾತನಾಡುವುದಿಲ್ಲ, ಅವರು ಶುಭವನ್ನ. ನಾವು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏನು ಈ ರಾಜ್ಯದಲ್ಲಿ ನಾವು ಸಂಘಟನೆಯನ್ನು ಮಾಡೋದಕ್ಕಾಗಿರಲೇ ಇಲ್ಲ, ಸವಲತ್ತುಗಳನ್ನು ತೆಗೆದುಕೊಳ್ಳೋಕ್ಕಾಗಿರಲಿಲ್ಲ, ಸರ್ಕಾರ ಸವಲತ್ತುಗಳನ್ನು ತೆಗೆದುಕೊಳ್ಳೋಕ್ಕಾಗಿರಲಿಲ್ಲ. ಅಂಥ ಒಂದು ಸಂದರ್ಭಗಳಲ್ಲೂ ಸುಧಾ ನಾವು ಕುಂಬಾರರು ಕುಲಾಲರು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳನ್ನು ಪರಿಗಣಿಸಿ ನಾವೇನು ಈ ಸಂಘಟನೆಯನ್ನು ಮಾಡಬೇಕು ಅಂತ ನಮಗೆ ಸ್ಫೂರ್ತಿ ಬಂತು. ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲೇ ಇರ್ಬೋದು, ಏನು ಇತಿಹಾಸ ಇರ್ತಕ್ಕಂಥ ಈ ಒಂದು ಕುಂಬಾರ ಸಮಾಜ, ಇವತ್ತು ಸಾಲಿವಾಹನ ಈ ಕುಂಬಾರ ಸಮಾಜದಲ್ಲಿ ಸರ್ವಜ್ಞರು, ಈ ಕುಂಬಾರ ಸಮಾಜದಲ್ಲಿ ಕುಂಬಾರ ಗುಂಡಯ್ಯನವರು, ಇಂಥ ಮಹಾಂತರು ಈ ಸಮಾಜದಲ್ಲಿ ಹುಟ್ಟಿ ಬೆಳೆದು ಒಂದು ಪತಾಕೆಯನ್ನು ಏನು ಹಾರಿಸಿದ್ರು. ನಾವು ಯಾಕೆ ಈ ಸಮಾಜದ ಕುಂಬಾರು ಕುಲಾರು ಅಂತ ನಾವು ಹೇಳ್ಬಾರ್ದು, ಸಂಘಟನೆಗಳನ್ನ ಮಾಡಬಾರ್ದು? ಸ್ವತಂತ್ರ ಬಂದು 70 ವರ್ಷಗಳಾಗಿದ್ದರೂ ಸುಧಾ ನಮಗೆ ಯಾವುದೇ ಸವಲತ್ತು ದೊರಕದೇ ಇದ್ದಾಗ ನಾನು ಅಣ್ಣೆ ಕುಲಾಲ್ರವರು ದೆಹಲಿಗೆ ಹೋಗಿ, ಮಧ್ಯಪ್ರದೇಶ ಹೋಗಿ, ಶಿವರಾಜ್ ಸಿಂಗ್ ಚೌಹಾಣ್ರವರು ಅಲ್ಲಿ ಮಾಟಿಕಲಾ ಬೋರ್ಡ್ ಅಂತ ಏನು ಮಾಡಿದರು, ಆ ಒಂದು ರೂಪದಲ್ಲೇ ಈ ರಾಜ್ಯದಲ್ಲೂ ಸುಧಾ ನಾವು ಒಂದು ಮಾಟಿಕಲಾ ಬೋರ್ಡ್, ಏನು ಕುಂಬಾರರ ಅಭಿವೃದ್ಧಿ ಮಂಡಳಿ, ಅದಾದಾಗ ಮಾತ್ರ ನಾವು ಏನಾದರೂ ಈ ಸಮಾಜಕ್ಕೆ ಕಟ್ಟಕಡಲಿರ್ತಕ್ಕಂಥ ನನ್ನ ಬಡ ಕುಂಬಾರ ಸಮಾಜಕ್ಕೆ ಏನಾದರೂ ಒಂದು ಸರ್ಕಾರದ ಸವಲತ್ತನ್ನು ಕೊಡಿಸೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಮನಗಂಡು ನಾವು ಈ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡಿ ಹಿಂದೆ ಇದ್ದಂಥ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಾವು ಒಂದು ಕುಂಬಾರರ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡುವ ಮುಖಾಂತರ ಮತ್ತೆ ನಂತರ ಬಂದಂಥ ದಿನಗಳಲ್ಲಿ ಸರ್ವಜ್ಞನ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ನಮ್ಮ ಸಂಘಟನೆ ಮುಖಾಂತರ ಇವತ್ತೇನು ಇಡೀ ರಾಜ್ಯದಲ್ಲಿ ಇವತ್ತು ಸರ್ವಜ್ಞ ಜಯಂತಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನನಗೆ ಹೆಮ್ಮೆ ಆಗ್ತದೆ. ಇವತ್ತು ನಾವು ಅಣ್ಣೈಕುಲ ಅವರು, ತೇಜಸ್ವಿ ಅವರು, ಪದ್ಮರಾಜ್ ಅವರು, ಹೀಗೆ ಅನೇಕ ನಮ್ಮ ಎಲ್ಲ ಸ್ನೇಹಿತರು, ಈ ಭಾಗದ ಕುಲಾಲ ಬಂಧುಗಳು ನನಗೆ ಕೊಟ್ಟಂಥ ಒಂದು ಸಹಕಾರ ಏನಿದೆ, ನೀವು ಕೊಟ್ಟಂಥ ಒಂದು ಶಕ್ತಿ ಏನಿದೆ, ಅದರ ಮುಖಾಂತರ ಅವತ್ತು ನಾವು ರಾಜ್ಯದಲ್ಲಿ ಸರ್ಕಾರಕ್ಕೆ ನಮ್ಮ ಕುಂಬಾರ ಸಮಾಜದ, ಕುಲಾಲ ಸಮಾಜದ ಧ್ವನಿಯನ್ನು ಕೊಡೋ ಮುಖಾಂತರ ಇವತ್ತು ಈ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಇನ್ನೂ ಸುಧಾ ನಮಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಸರ್ಕಾರದ ಮುಖಾಂತರ ಆಗಬೇಕು. ಇವತ್ತು ನಮ್ಮ ಕಾಮತ್ತು ಶಾಸಕರವರು ಹೇಳಿದ್ರು, ನಾನು
ಶಿವಕುಮಾರ್ ಚೌಡಶೆಟ್ಟರ ನಿಮ್ಮ ನೇತೃತ್ವದಲ್ಲಿ ಅಥವಾ ನಮ್ಮ ಅಣ್ಣಯ್ಯ ಕುಲಾಲ್ ಅವರ ಎಲ್ಲರ ನೇತೃತ್ವದಲ್ಲಿ ನಾನು ಈ ಒಂದು ಏನಿವತ್ತು ನಮಗೆ ಸನ್ಮಾನ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ, ನಾನು ಮರೆಯಲ್ಲ. ನಿಮ್ಮವನಾಗಿ, ನಿಮ್ಮ ಶಾಸಕನಾಗಿ ನಾನು ನಿಮಗೆ ಧ್ವನಿಯನ್ನು ಗೂಡಿಸಿ ನಾನು ಯಡಿಯೂರಪ್ಪನವ್ರ ಹತ್ರ ಮಾತನಾಡಿ ಈ ಒಂದು ಕುಂಬಾರರ ಒಂದು ಅಭಿವೃದ್ಧಿ ನಿಗಮವನ್ನು ನಾನು ಮಾಡಿ ಕೊಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಇವತ್ತು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಇವತ್ತು ನನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಕುಲಾಲ ಸಮಾಜದ ಬಂಧುಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧುಗಳ ಮುಖಾಂತರ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಏನು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಏನು ನಮ್ಮ ಮೋಹನ್ ಆಳ್ವಾರ್ ಅವರು ಇವತ್ತು ಒಂದು ಮಾತು ಹೇಳಿದ್ರು. ತಾವು ಒಂದು ದೊಡ್ಡ ಮಟ್ಟದಲ್ಲಿ, ನೀವು ಈ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಕುಂಬಾರ ಕುಲಾಲ ಸಮಾವೇಶವನ್ನು ತಾವು ಹಮ್ಮಿಕೊಳ್ಳಿ, ನಾನು ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀನಿ, ಸ್ಥಳಾವಕಾಶ ಕೊಡ್ತೀನಿ, ತಾವುಗಳೆಲ್ಲ ಹೆಚ್ಚಿನ ರೀತಿಯಲ್ಲಿ ನೀವು ಬಂದು ನೀವು ನನ್ನ ಹತ್ರ ಬಂದರೆ ಆ ಒಂದು ಏನು ನಿಮಗೆ ಏನು ಬೇಕು ಹೆಲ್ಪನ್ನು ನಾನು ಮಾಡ್ತೇನೆ, ಈ ಸಮಾಜಕ್ಕೋಸ್ಕರ ನಾನು ಮಾಡ್ತೇನೆ. ಇದು ಭಾರಿ ಒಂದು ಧಾರ್ಮಿಕವಾಗಿ ಬಂದಂಥ ಸಮಾಜ, ಇದಕ್ಕೆ ಇತಿಹಾಸವಿರ್ತಕ್ಕಂಥ ಸಮಾಜ. ಇಂತಹ ಸಮಾಜವನ್ನು ಗುರುತಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಸುಧಾ ನಿಮ್ಮ ಜೊತೆ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರಿಗೂ ಸುಧಾ ನಾವು ಇಡೀ ನಮ್ಮ ಸಮಾಜದ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಗಣ್ಯರ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಇವತ್ತು ನನ್ನನ್ನು ಕರೆದು ಇಲ್ಲಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು ಏನು ಈ ಒಂದು ಯಕ್ಷಗಾನ ಒಂದೇ ಮಾತರಂ ಅಂತಕ್ಕಂಥ ಒಂದು ಇದರಲ್ಲಿ ಯಕ್ಷಗಾನವನ್ನು ಇವತ್ತು ದೇಶ ಪ್ರೇಮವನ್ನು ನಾವು ಮೆರಿತಾ ಇದ್ದೀವಿ. ಇವತ್ತು ಅದರಲ್ಲೂ ಸುಧಾ ಇವತ್ತು ನಮ್ಮ ಸಮಾಜದವರಿಗೆ ಒಂದು ವೇದಿಕೆಯನ್ನು ಕೊಡುವ ಮುಖಾಂತರ ನಾನು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವ್ರಿಗೆ ಇನ್ನೂ ಒಂದು ಸಾರಿ ವೈಯಕ್ತಿಕವಾಗಿ ಮತ್ತು ಅವ್ರ ಧರ್ಮಪತ್ನಿಯವ್ರು ನಾನು ನೋಡ್ತಾ ಇದ್ದೀನಿ 10 ವರ್ಷಗಳಿಂದ ಪಾಪ. ಯಾಕೆಂದರೆ ಬೇರೆಯವರು ಒಂದು ವೇಳೆ ಈ ಥರ ಸಂಘಟನೆಗಳಿಗೆ ಬಂದಾಗ ಮನೆಗಳಲ್ಲಿ ಗಲಾಟೆ ಮಾಡ್ತಾರೆ, ನಿಮಗೆ ಬೇರೆ ಕೆಲಸಗಳಿಲ್ವಾ ಏನು ಮಾಡೋಕ್ಕೆ ಅಂತ. ಅವರ ತಮ್ಮ ತನು ಧನ ಮನ ಅವ್ರ ಧರ್ಮಪತ್ನಿಯವರು ಸಹ ಅವ್ರ ಜೊತೆಯಾಗಿ ಇವತ್ತು ಇಡೀ ನನ್ನ ಸಮಾಜದ ಯುವಕರಿಗೆ ಸ್ಫೂರ್ತಿಯನ್ನು ತುಂಬುವುದ್ರ ಮುಖಾಂತರ ಇನ್ನು ಅನೇಕ ಏನು ಇವತ್ತು ನಮ್ಮ ಸಮಾಜದ ಬಂಧುಗಳೇ ಇವತ್ತೇನು ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ದೇಶ ಪ್ರೇಮವನ್ನು ಇವತ್ತು ಭಾರತ, ಪಾಕಿಸ್ತಾನ, ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಯಾವ ಒಂದು ರೀತಿ ಎಲ್ರಿಗೂ ಅರ್ಥವಾಗುವ ರೀತಿಯಲ್ಲಿ ಇವತ್ತು ಏನು ಒಂದು ಯಕ್ಷಗಾನದ ಮುಖಾಂತರ ನಮಗೆಲ್ಲ ತೋರಿಸ್ತಾ ಇದ್ದಾರೆ. ಆ ಒಂದು ಯಕ್ಷಗಾನದ ಎಲ್ಲ ತಂಡಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಿ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ, ನನ್ನನ್ನು ಕರೆದು ಇಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟಂಥ ಎಲ್ಲ ನನ್ನ ಕುಲಾಲ ಯುವಕ ಮತ್ತು ನನ್ನ ಎಲ್ಲ ಕುಂಬಾರ ಯುವ ವೇದಿಕೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ನನ್ನ ಎಲ್ಲ ಹಳೆಯ ಸ್ನೇಹಿತರು, ಇವತ್ತೇನಪ್ಪ ಅಂದರೆ ಇವತ್ತು ನನಗೆ ಇಂಥ ಒಂದು ಅವಕಾಶಗಳಲ್ಲಿ ತಮ್ಮನ್ನೆಲ್ಲ ನೋಡಬೇಕು ಅಂತ ಒಂದು ಅವಕಾಶ, ಯಾಕೆ ನನಗೆ ಇಲ್ಲೇ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ನಮ್ಮ ಅಣ್ಣಯ್ಯ ಕುಲಾಲ್ ಅವರು ನನಗೆ ಕಲ್ಪಿಸ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು 4 ಮಾತನಾಡೋ ಅವಕಾಶ ಮಾಡಿಕೊಟ್ಟು ತಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವತಂತ್ರ ಕುಂಭ ನಿಗಮ ಮಂಡಳಿ ಆಗಬೇಕು, ಅದಕ್ಕೆ ಕುಲಾಲರು ಅಥವಾ ಕುಂಬಾರರು ಅಧ್ಯಕ್ಷರಾಗಬೇಕು. ಅದಕ್ಕೆ ಕಾರ್ಡ್ ಚಳುವಳಿಯನ್ನು ನಾವು ಆರಂಭಿಸಿದ್ದೇವೆ. ಮುಖ್ಯಮಂತ್ರಿಯಾದ ಶ್ರೀ ಯಡಿಯೂರಪ್ಪನವರಿಗೆ ಅದನ್ನು ನಾವು ಸಲ್ಲಿಸಲಿದ್ದೇವೆ. ದಯವಿಟ್ಟು ತಮ್ಮ ಹಸ್ತಾಕ್ಷರದೊಂದಿಗೆ ಅದನ್ನು ನಾವು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಸತೀಶ್ ಕುಡೂರ್ ಅವರು ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಕಾರ್ಡ್ ಚಳವಳಿಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಅತಿಥಿಗಳು ಆಗಿರುವಂಥ ದುಬೈಯ ತುಳುಸಿರಿಯ ಅಧ್ಯಕ್ಷರಾಗಿರುವಂಥ BK ಪದ್ಮರಾಜ್ ಯಕ್ಕರ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ದುಬೈಯಿಂದ ಆಗಮಿಸಿದ್ದಾರೆ. ವಿಮಾನ ತಡವಾದ್ರಿಂದ ಬರುವಾಗ ಸ್ವಲ್ಪ ತಡವಾಯಿತು, ಆದರೂ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಷ್ಟು ಯುವ ವೇದಿಕೆ ದುಬೈಯ ಅಧ್ಯಕ್ಷರು ಆಗಿ ಹಲವಾರು ಸಂಘಟನೆಗಳನ್ನು ಕಟ್ಟಿ ಬೆಳೆಸಿದಂಥ BK ಪದ್ಮರಾಜ್ ಯಕ್ಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಶ್ರೀ ಸುಧಾಕರ್ ಅವರ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವಂಥ ಶ್ರೀ ಪದ್ಮರಾಜ್ ಯಕ್ಕರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ಪ್ರೀತಿ ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇದೆ. ಯಕ್ಷಗಾನ ಮುಂದುವರಿಯುತ್ತದೆ. ಈ ಸಂದರ್ಭ ನಮ್ಮ ವೇದಿಕೆಯಲ್ಲಿರುವಂಥ ನಮ್ಮ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಸಲ್ಲಿಸುವಂಥ ಹೊತ್ತು. ದಯವಿಟ್ಟು ಶಿವಕುಮಾರ್ ಚೌಡಶೆಟ್ಟಿ ನಮ್ಮ ಸಭಾಧ್ಯಕ್ಷರು ಅವರಿಗೆ ಕುಶಾಲಪ್ಪ ಕುಲಾಲ್ ತಾವು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯುಗ ಯುಗ ಉರುಳಿದರೂ ನೆನಪು, ಈ ಕಾರ್ಯಕ್ರಮದ ನೆನಪು ಸದಾ ಉಳಿಯಬೇಕು ಎನ್ನುವಂಥ ನಿಟ್ಟಿನಲ್ಲಿ
ಅದೇ ರೀತಿ ಶ್ರೀಮತಿ ಕಸ್ತೂರಿ ಪಂಚ ಇವರಿಗೆ ಗಿರಿಜಾ ಬಂಗೇರ ಮಹಿಳಾ ಮಂಡಳಿಯ ಅಧ್ಯಕ್ಷರು, ಕಾಸರಗೋಡು ಮಂಜೇಶ್ವರ ಕುಲಾಲ ಸಂಘದ ಅಧ್ಯಕ್ಷರು ಶ್ರೀಮತಿ ಕಸ್ತೂರಿ ಪಂಜೆ ಇವರಿಗೆ ನೀಡಬೇಕು. ಅದೇ ರೀತಿ ತೇಜಸ್ವಿ ರಾಜ್ ನಮ್ಮ ರಾಜ್ಯಾಧ್ಯಕ್ಷರು, ಅವರಿಗೆ ಸುಧೀರ್ ಕುಡುಪುರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಹಿರಿಯರು ನಮ್ಮ ಮಾತೃ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣ ಅತ್ತಾವರ್ ಇವರಿಗೆ ಸುಕುಮಾರ್ ಬಂಟ್ವಾಳ್ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ನಮ್ಮ ಅತಿಥಿಗಳು ಪದ್ಮರಾಜ್ ಯಕ್ಕಾರ್ರವರು, ಅವರಿಗೆ ಪ್ರಶಾಂತ್ ಕುಲಾಲ್ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಅದೇ ರೀತಿ ಮಾಧವ್ ಕುಲಾಲ್ರವರಿದ್ದಾರೆ, ಅವರಿಗೆ ನಾರಾಯಣ್ ಸಿ ಪೆರ್ನೆ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತಾ ಮುಂದಕ್ಕೆ ಇದೀಗ ಧನ್ಯತೆಯಿಂದ ಧನ್ಯವಾದವನ್ನ ದಶಮಾನೋತ್ಸವದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಮುಕ್ತಾಯವಲ್ಲ, ಇನ್ನು ನಡೆಯುವಂತಹ ಸಮಾವೇಶದ ಆರಂಭವೆನ್ನುತ್ತಾ ಧನ್ಯವಾದವನ್ನು ಅರ್ಪಿಸುತ್ತಾರೆ ಹರೀಶ್ ಕಾರಿಂಜರವರು. ವಿಠೋಬ ರುಕ್ಮಯ್ಯ ನಮ. ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಯ ದಶಮಾನೋತ್ಸವ ಕಾರ್ಯಕ್ರಮದ ವೃತ್ತಿಪರ ಕುಲಾಲ ಕುಂಬಾರ ಕಲಾವಿದರ ಒಗ್ಗೂಡಿಕೆಯ ಒಂದೇ ಮಾತರಂ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಿರುವ ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕರ್ನಾಟಕ ರಾಜ್ಯ ಕುಂಬಾರರ ಮಹಾಸಂಘ ರಿಜಿಸ್ಟರ್ ಬ್ಯಾಂಗ್ಳೂರು ಇದರ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಶ್ರೀಯುತ ಶಿವಕುಮಾರ್ ಚೌಡಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಕುಂಬಾರಿಕೆಯ ಮಣ್ಣಿನ ಮಗನಂತೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿರುವಂಥ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಆದಂಥ ಆತ್ಮೀಯರಾದಂಥ ಶ್ರೀಯುತ ಮೋಹನ್ ಆಳ್ವಾಸ್ ಅವರು ಉದ್ಘಾಟನೆ ಮಾಡಿದ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಂಗಳೂರು ಭಾಗದ ಶಾಸಕರಾದಂಥ ಶ್ರೀಯುತ ಭರತ್ ಶೆಟ್ಟಿ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕುಂಭಕಲಾ ಅಭಿವೃದ್ಧಿ ನಿಗಮವನ್ನು ಬೇರ್ಪಡಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿರ್ತಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ವೇದವಾಸ್ ಕಾಮತ್ರವರು ನಮ್ಮ ಕುಂಭಕಲಾ ಅಭಿವೃದ್ಧಿಯನ್ನು ನಿಗಮವನ್ನು ಬೇರ್ಪಡಿಸುವ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲಿ ಮಾಡ್ತೇನೆ ಭರವಸೆ ನೀಡಿರುವಂಥ ವೇದವಾಸ್ ಕಾಮತ್ರವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಸಮುದಾಯದ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡಿರುವಂಥ ಎಲ್ಲ ನಮ್ಮ ಸಮುದಾಯದವರಿಗೂ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ನಿರೂಪಣೆ ಮಾಡಿರುವಂಥ HK ನೈನಾಡು ಬಳಗದವರಿಗೂ ಯಕ್ಷಗಾನ ಕಲಾವಿದವರಿಗೂ ಹಾಗೆ ಸಹಕರಿಸಿದಂಥ ಎಲ್ಲ ರಾಜ್ಯ ಸಮಿತಿ, ವಲಯ ಸಮಿತಿ, ವಿಭಾಗ ಸಮಿತಿ, ಜಿಲ್ಲಾ ಸಮಿತಿ ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಕುಲಾಲ ಕುಂಬಾರ ಯುವ ವೇದಿಕೆಯ ಎಲ್ಲ ಸದಸ್ಯರಿಗೂ ವಂದಿಸ್ತಾ ಧನ್ಯವಾದ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ. ಜೈ ಹಿಂದ್, ಜೈ ಕುಂಭಶ್ರೀ.